ಆತ್ಮೀಯ ವೀಕ್ಷಕ ಬಾಂಧವರೇ, ನವೆಂಬರ್ 14 ಮಕ್ಕಳ ದಿನಾಚರಣೆಯ ಒಂದು ರಾಷ್ಟ್ರೀಯವಾದಂತಹ ಕಾರ್ಯಕ್ರಮ. ಅದರ ಜೊತೆಗೆ ರಾಷ್ಟ್ರೀಯವಾದಂತಹ ವಿಶ್ವ ಮಧುಮೇಹಿಗಳ ದಿನಾಚರಣೆ ಕೂಡ ಇದೇ ದಿನ ನಡೀತಾ ಇದೆ. ಈ ಮಧುಮೇಹಗಳ ಬಗ್ಗೆ ನಾವು ಸಾಕಷ್ಟು ಕೇಳ್ತಾ ಇದ್ದೇವೆ, ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಅದರ ಜೊತೆಗೆ ಇವತ್ತೊಂದು ಈ ಒಂದು ಜಾಗೃತಿ ಮತ್ತು ಮಾಹಿತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನ ಈ ಪ್ರಾಯೋಜಕತ್ವದಲ್ಲಿ ಈ ಕಾರ್ಯಕ್ರಮ ಸುರಕ್ಷಾ ಸಂಜೀವಿನಿಯಲ್ಲಿ ಹೊಸಕುರಲ್ ವಾಹಿನಿಯಲ್ಲಿ ಮೂಡಿ ಬರ್ತಾ ಇದೆ. ಈ ಕಾರ್ಯಕ್ರಮವನ್ನು ನಮಗೆ ನಡೆಸಿಕೊಡ್ತಾ ಇದ್ದಾರೆ ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನದ ಪ್ರಮುಖರು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್. ಹೊಸಂಗಡಿಯಲ್ಲಿ ಸುರಕ್ಷಾ ಕ್ಲಿನಿಕ್ನ ಮೂಲಕವಾಗಿ ದಂತ ವೈದ್ಯರಾಗಿ ಅವರು ಎಲ್ಲರಿಗೂ ಚಿರಪರಿಚಿತರು. ಅದೇ ರೀತಿಯಾಗಿ ಹೋಮ್ ಗಾರ್ಡ್ನ ಜಿಲ್ಲಾ ಕಮಾಂಡೆಂಟ್ ಆಗಿ ಕೂಡ ಸಮಾಜಮುಖಿ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡವರು. ಚೂಂತಾರು ಪ್ರತಿಷ್ಠಾನದ ಮೂಲಕ ರಕ್ತದಾನ ಶಿಬಿರ, ಆರೋಗ್ಯ ಶಿಬಿರದ ಮೂಲಕವಾಗಿಯೂ ಅವರೆಲ್ಲರಿಗೂ ಸಮಾಜದ ಸೇವೆಯನ್ನು ಮಾಡುವವರು. ಅದೇ ರೀತಿಯಾಗಿ ಸಾಹಿತಿ, ಬರಹಗಾರರಾಗಿ ಆರೋಗ್ಯದ ಬಗ್ಗೆ ತಿಳುವಳಿಕೆಯುಳ್ಳಂತಹ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ, ಪ್ರಕಟಿಸಿದ್ದಾರೆ. ಇವರ ಜೊತೆಗೆ ಇನ್ನೊಬ್ಬರು ಇವತ್ತು ಮುಖ್ಯ ನಮ್ಮೊಂದಿಗೆ ಮಾತುಕತೆಗೆ ಸಹಕರಿಸ್ತಾ ಇದ್ದಾರೆ, ಡಾಕ್ಟರ್ ಕಿಶನ್ ರಾವ್ ಬಾಳಿಲ. ಇವರ ಬಗ್ಗೆ ಹೇಳುವುದಿದ್ರೆ ಇವರ ಡಿಗ್ರಿಗಳು, ಪದವಿಗಳು ಬಹಳ ಇವೆ. ಅದರಲ್ಲಿ ಸೂಕ್ಷ್ಮವಾಗಿ ಹೇಳುವುದಿದ್ರೆ MBBS ಆಗಿ ಜನರಲ್ ಸರ್ಜರಿಯಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಗಿ ಅವರು ಅತ್ಯುನ್ನತ ಶ್ರೇಣಿಯಲ್ಲಿ ಪದವಿಯನ್ನು ಪಡೆದವರು. ಅದೇ ರೀತಿಯಾಗಿ ಲ್ಯಾಪ್ರೋಸ್ಕೋಪಿಕ್, ರೋಬೋಟಿಕ್ ಸರ್ಜರಿ ಮತ್ತು ಹೃದಯ ಶಸ್ತ್ರಚಿಕಿತ್ಸೆಯಲ್ಲಿ ಕೂಡ ತಜ್ಞರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ಸೇವೆ ಸಲ್ಲಿಸುವುದರ ಜೊತೆಗೆ ಇವರು ತಮ್ಮದೇ ಆದಂತಹ ವೈಟ್ ಆರ್ಮಿ ಎನ್ನುವಂತಹ ಒಂದು ಸಂಘಟನೆಯ ಮೂಲಕವಾಗಿ ಯೂಟ್ಯೂಬ್ನ ಮೂಲಕವಾಗಿ ಯಾರೆಲ್ಲ ಮೆಡಿಕಲ್ ಅಂದರೆ ವೈದ್ಯಕೀಯ ವಿದ್ಯಾರ್ಥಿಗಳಿದ್ದಾರೋ ಅವರಿಗೆ ಉನ್ನತ ತರಬೇತಿಯನ್ನು ನೀಡುವಂತಹ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗೆ ಹಲವು ಕಾರ್ಯಕ್ರಮಗಳಲ್ಲಿ ಅವರು ಪ್ರಸಿದ್ಧರು ಮತ್ತು ಎಲ್ಲ ಕಾರ್ಯಕ್ರಮಗಳ ಮೂಲಕ ಒತ್ತಡದಲ್ಲಿರುವವರು. ಇಬ್ಬರು ಕೂಡ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಈ ವಿಶ್ವ ಮಧುಮೇಹಿಗಳ ದಿನದ ಜಾಗೃತಿ ಮತ್ತು ಮಾಹಿತಿಯನ್ನು ನೀಡಲು ಈ ಒಂದು ಹೊಸಕುರಲ್ ನೇರ ಪ್ರಸಾರದ ಮಾತುಕತೆಯಲ್ಲಿ ನಮ್ಮೊಂದಿಗಿದ್ದಾರೆ. ಇಬ್ಬರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ ಡಾಕ್ಟರ್. ನಮಸ್ತೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಮಧುಮೇಹದ ಬಗ್ಗೆ ನಾವು ಕೇಳಿದ್ದೇವೆ. ಮಧುಮೇಹ ಮತ್ತು ರಕ್ತದೊತ್ತಡ ಇವತ್ತಿನ ಒತ್ತಡದ ಜೀವನದಲ್ಲಿ ಸಾಮಾನ್ಯವಾಗಿ 40-50ರ ನಂತರ ಎಲ್ಲರಿಗೂ ಬರುವಂತಹ ಒಂದು ಕಾಯಿಲೆ ಅಂತಲೇ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಅದು ನಾವು ಯುವಕರಿಗೂ ಬರುವುದನ್ನು ನೋಡ್ತಾ ಇದ್ದೇವೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಮಧುಮೇಹ ದಿನಾಚರಣೆ ಅಂದರೆ ವಿಶ್ವ ಮಧುಮೇಹ ದಿನಾಚರಣೆ ಬಹಳ ಮಹತ್ವವನ್ನು ಪಡೆದಿದೆ. ಈ ಮಧುಮೇಹದ ಬಗ್ಗೆ ಜಾಗೃತಿ ಮತ್ತು ಜನರಿಗೆ ತಿಳುವಳಿಕೆ ಕೊಡುವಂತಹ ಸಲುವಾಗಿ ಈ ದಿನಾಚರಣೆ ಇದೆ. ಈಗ ನಮಗೆ ಡಾಕ್ಟರ್ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ, ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು. ಡಾಕ್ಟ್ರೇ, ಈಗ ವಿಶ್ವ ಮಧುಮೇಹಿಗಳ ದಿನ ಅಂದರೆ ಏನು ಮತ್ತು ಯಾವಾಗದಿಂದ ಇದು ಆರಂಭ ಆಯಿತು? ನೋಡಿ, ಮಧುಮೇಹ ಅನ್ನೋದು ಈಗ ನಾವು ಅದನ್ನು ರೋಗ ಅಂತ ಹೇಳೋದಿಲ್ಲ, ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಹೇಳ್ತೇವೆ. ವಿಶ್ವಸಂಸ್ಥೆಯ ವರದಿಗಳ ಪ್ರಕಾರ ಪ್ರತಿ 5ರಲ್ಲಿ ಒಬ್ಬರಿಗೆ ಮಧುಮೇಹ ಇದೆ, 6ರಲ್ಲಿ ಒಬ್ಬರಿಗೆ ಹೈಪರ್ ಟೆನ್ಷನ್, ಅಧಿಕ ರಕ್ತದೊತ್ತಡ ಇದೆ. ನಮ್ಮ ಜೀವನ ಶೈಲಿಗೆ ನೇರವಾಗಿ ಸಂಬಂಧ ಇರುವಂತಹ ಈ 2 ರೋಗಗಳು ನಾವು ಕಸಿನ್ಸ್ ಅಂತ ಹೇಳ್ತೇವೆ, ಡಯಾಬಿಟಿಸ್ ಮತ್ತು ಹೈಪರ್ ಟೆನ್ಷನ್. ಇಂತಹ ರೋಗಗಳ ಬಗ್ಗೆ ಅಂದರೆ ಒಂದು ಬಂದರೆ ಮತ್ತೊಂದು ಬರ್ತದೆ, ಒಟ್ಟೊಟ್ಟಿಗೆ ಬರುವಂತಹ ರೋಗಗಳು. ಸೊ ಇದು ನಮ್ಮ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಗೆ ನೇರವಾದ ಸಂಪರ್ಕ ಇದೆ. ಸೊ ಈ ಕಾರಣದಿಂದ ನಾವು ಈ ರೋಗಗಳನ್ನು ಚಿಕಿತ್ಸೆ ಮಾಡುವುದಕ್ಕಿಂತ ತಡೆಗಟ್ಟುವುದು ಮತ್ತು ಅದನ್ನು ಕಂಟ್ರೋಲ್ ಮಾಡುವಂಥದ್ದು, ನಿಯಂತ್ರಣದಲ್ಲಿರುವ ಬಗ್ಗೆ ಹೆಚ್ಚಿನ ಜನರಿಗೆ ಜಾಗೃತಿ ಮೂಡಿಸುವಂಥ ಕೆಲಸ ನಾವು ವೈದ್ಯರು ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ವಿಶ್ವಸಂಸ್ಥೆ 1991ರಲ್ಲಿ ವಿಶ್ವ ಮಧುಮೇಹ ಜಾಗೃತಿ ದಿನ ಅಂತ ಹೇಳಿ ನವೆಂಬರ್ 14ರಂದು ಪ್ರತಿ ವರ್ಷ ಆಚರಣೆ ಮಾಡ್ತಾ ಇದೆ. ಇದು ಬೀದಿ ನಾಟಕ ಇರ್ಬೋದು, ಜಾಥಾಗಳಿರ್ಬೋದು, ಅಥವಾ ಈ ರೀತಿಯ TV ಕಾರ್ಯಕ್ರಮಗಳಿರ್ಬೋದು, ಅಥವಾ ರೇಡಿಯೋದಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮಗಳಿರ್ಬೋದು. ಆ ಮೂಲಕ ಜನರಲ್ಲಿ ರೋಗದ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿ ಏನೇನು ಹೊಸ ಹೊಸ ಸಂಶೋಧನೆಗಳಾಗಿದೆ, ಯಾವ ರೀತಿ ಈ ರೋಗವನ್ನು ನಿಯಂತ್ರಣ ಮಾಡಬೇಕು, ಯಾವ ಬದಲಾವಣೆ ಮಾಡಿ ನಾವು ರೋಗ ವಿರುದ್ಧ ಗೆಲ್ಲಬಹುದು ಎನ್ನುವ ಮಾಹಿತಿಯನ್ನು ಜನರಿಗೆ ನೀಡುವಂಥ ಒಂದು ದೊಡ್ಡ ಸಾಮಾಜಿಕ ಹೊಣೆಗಾರಿಕೆ ನಮಗೆ ವೈದ್ಯರಿಗಿದೆ. ಸೊ ಯಾಕೆ ನವೆಂಬರ್ 14 ಅಂದರೆ ಡಯಾಬಿಟಿಸ್, ಮಧುಮೇಹಿಗಳಿಗೆ ಇನ್ಸುಲಿನ್ ರಾಮಬಾಣ. ಸೊ ಇನ್ಸುಲಿನನ್ನು ಕಂಡುಹಿಡಿದಂಥ ಸರ್ ಫ್ರೆಡ್ರಿಕ್ ಬಂಟಿಂಗ್ ಅಂತ ಅವರು ಹುಟ್ಟಿದಂತಹ ದಿನ ನವೆಂಬರ್ 14. ಸೊ ವಿಶ್ವಸಂಸ್ಥೆ ಈ ದಿನದಂದು ಪ್ರತಿ ವರ್ಷ ವಿಶ್ವದಾದ್ಯಂತ ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿ ಜನರನ್ನು ರೀಚ್ ಔಟ್ ಆಗುವಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕ್ತಾ ಇದೆ. ಪ್ರತಿದಿನ ನಾವು ವೈದ್ಯರು ರೋಗಿಗಳಿಗೆ ಜಾಗೃತಿ ಮೂಡಿಸ್ತೇವೆ. ಈ ದಿನ ವಿಶೇಷವಾಗಿ ಮಾಸಾಗಿ ಎಲ್ಲ ಸಾಮೂಹಿಕವಾಗಿ ಎಲ್ಲರಿಗೆ ಒಂದು ರೋಗದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿ ರೋಗದ ನಿಯಂತ್ರಣದ ಬಗ್ಗೆ ಬೇರೆ ಬೇರೆ ಸಂಶೋಧನೆಗಳನ್ನು ಯಾವ ರೀತಿ ಇದನ್ನು ಎದುರಿಸಬೇಕು
ಮಾನಸಿಕ ಸ್ಥೈರ್ಯ ತುಂಬುವ ಕೆಲಸವನ್ನು ನಾವು ಮಾಡಬೇಕು ಎನ್ನುವುದನ್ನು ನಾವು ಈ ಮೂಲಕ ಮಾಡ್ತಾ ಇದ್ದೇವೆ. ಯಾಕೆಂತ ಹೇಳಿದರೆ ಈಗ ಜಾಗತಿಕವಾಗಿ ತೆಗೆದುಕೊಳ್ಳದಿದ್ರೆ ವಿಶ್ವದ ಜನಸಂಖ್ಯೆಯ 750 ಕೋಟಿಯಲ್ಲಿ ಸುಮಾರು 50 ಕೋಟಿ ಜನ ಮಧುಮೇಹದಿಂದ ಬಳಲ್ತಾ ಇದ್ದಾರೆ. ಸಾವಿಗೀಡಾಡುವ ರೋಗಗಳಲ್ಲಿ 7ನೇ, ಹೃದಯಾಘಾತಕ್ಕೆ ಮೊದಲ ಸ್ಥಾನ ಇದ್ದರೆ ಕ್ಯಾನ್ಸರಿಗೆ 2ನೇ ಸ್ಥಾನ ಇದೆ, ಮಧುಮೇಹಕ್ಕೆ 7ನೇ ಸ್ಥಾನ ಇದೆ. ಅಂತಹ ಒಂದು ವಿಶೇಷವಾದಂತಹ ಈ ಲೈಫ್ ಸ್ಟೈಲ್ ಡಿಸಾರ್ಡರ್ ನಮ್ಮ ಭಾರತ ದೇಶದಲ್ಲಿ ಸುಮಾರು 7 ರಿಂದ 8 ಕೋಟಿ ಮಂದಿ ಈ ರೋಗದಿಂದ ಬಳಲ್ತಾ ಇದ್ದಾರೆ. ತಾವು ಹೇಳಿದಾಗೆ ಮೊದಲೆಲ್ಲ 50-60ರಲ್ಲಿ ಬರ್ತಿದ್ದಂತಹ ಈ ರೋಗ ಈಗ ಸಣ್ಣ ಪ್ರಾಯದಲ್ಲಿ 30-40ರ ವಯಸ್ಸಿನಲ್ಲಿ ಮಧುಮೇಹ ರೋಗ ಕಂಡು ಬರ್ತಾ ಇದೆ. ಇದನ್ನೆಲ್ಲ ನಾವು ಚಿಂತನೆ ಮಾಡಬೇಕು, ಮಂಥನ ಮಾಡಬೇಕು, ರೋಗಿಗಳಿಗೆ ಹೇಳಬೇಕು ಯಾಕೆ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ನವೆಂಬರ್ 14ರಂದು ನಾವು ವಿಶೇಷವಾಗಿ ಈ ವಿಶ್ವ ಮಧುಮೇಹ ದಿನ ಅಂತ ಆಚರಿಸಿ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಒಂದು ವಿಶೇಷವಾದ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಮಧುಮೇಹ ರೋಗ ಅಂತ ಹೇಳಿದರೆ ಅದರೊಟ್ಟಿಗೆ ರಕ್ತದೊತ್ತಡ, ಒಂದು ರೀತಿಯಲ್ಲಿ ಡಾಕ್ಟರ್ ಹೇಳಿದಾಗೆ ಒಂದರ ಹಿಂದೆ ಒಂದು ಅಣ್ಣ ತಮ್ಮಂದಿರು ಅಂತ ಹೇಳ್ಬೋದು. ನಿನ್ನನ್ನು ಬಿಟ್ಟು ನಾನಿರುವುದಿಲ್ಲ, ನನ್ನನ್ನು ಬಿಟ್ಟು ನೀನಿರುವುದಿಲ್ಲ ಎನ್ನುವಂತಹ ಮಾತಿಗೆ ಉದಾಹರಣೆಯಾಗಿ ಒಂದು ಬಂದರೆ ಒಂದು ಬಂದೇ ಬರ್ತದೆ. ಮತ್ತೊಂದು ಮನುಷ್ಯನನ್ನು ನಿಧಾನವಾಗಿ ಕೊಲ್ಲುವ ರೋಗ ಅಂತಲೂ ಹೇಳ್ತದೆ ಈ ಮಧುಮೇಹ. ಅಂದರೆ ಅವರಿಗೆ ಗೊತ್ತಿಲ್ಲದ ಹಾಗೆ ಅವರನ್ನು ಅದು ತಿಂದು ಬಿಡ್ತದೆ. ಈಗ ಈ ಮಧುಮೇಹ ಅಂದರೆ ಏನು ಮತ್ತು ಇದರ ಲಕ್ಷಣಗಳೇನು? ನಮ್ಮೊಟ್ಟಿಗೆ ಡಾಕ್ಟರ್ ಕಿಶನ್ ರಾವ್ ಅವರು ಇದ್ದಾರೆ, ಅವರು ಇದರ ಬಗ್ಗೆ ನಮಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಡಾಕ್ಟರ್ ಮುರಳಿ ಮೋಹನ್ ಅವರು ಹೇಳಿದಾಗೆ ನಮ್ಮ ಭಾರತವನ್ನು ಈಗ ಮಧುಮೇಹದ ರಾಜಧಾನಿ ಅಂತ ಕರೀತಾರೆ. ಈ ನಿಟ್ಟಿನಲ್ಲಿ ಮಧುಮೇಹದ ಬಗ್ಗೆ ಜನಸಾಮಾನ್ಯರಾಗಿ ನಾವೆಲ್ಲರೂ ಇದನ್ನು ಅರ್ಥೈಸಿಕೊಳ್ಳುವುದು ತುಂಬ ಮಹತ್ವಪೂರ್ಣವಾಗಿದೆ. ನಮ್ಮ ಜೀರ್ಣಕ್ರಿಯೆ ಪ್ರಕ್ರಿಯೆಯನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮಧುಮೇಹವನ್ನು ನಾವು ಅರ್ಥೈಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಕೆಲವು ನಿದರ್ಶನಗಳ ಮೂಲಕ ನಾನು ನಿಮಗೆ ವಿವರಿಸಲಿಕ್ಕೆ ಇಷ್ಟಪಡ್ತೇನೆ. ನಾವು ಏನು ಆಹಾರವನ್ನು ಸೇವಿಸ್ತೇವೆ ಆ ಆಹಾರವು ಬಾಡಿಯ ಒಳಗಡೆ ಹೋಗಿ ಈ ಜೀರ್ಣಕ್ರಿಯೆ ಪ್ರಕ್ರಿಯೆಯಲ್ಲಿ ಡೈಜೆಷನ್ ಅಂತ ಏನು ಹೇಳ್ತೇವೆ ನಮ್ಮ ಹೊಟ್ಟೆಯಲ್ಲಿ ಅದೆಲ್ಲ ಪೋಷಕಾಂಶಗಳನ್ನ ಆ ಮೂಲ ಧಾತುವಿನ ರೂಪದಲ್ಲಿ ಹೋಗಿ ನಮ್ಮ ಬಾಡಿಯಲ್ಲಿ ಸಂಗ್ರಹಿಸುವಂಥದ್ದು ಪಚನ ಕ್ರಿಯೆ. ಅವಾಗ ಏನಾಗ್ತದೆ, ಈ ಕಾರ್ಬೋಹೈಡ್ರೇಟ್ಸ್ ಅಂತ ನಾವು ಆಹಾರ ಪದಾರ್ಥ ಏನಿದೆ, ಅಕ್ಕಿ ಇರ್ಬೋದು ಅಥವಾ ಬ್ರೆಡ್ ಇರ್ಬೋದು, ಇಂಥ ಆಹಾರಗಳನ್ನೆಲ್ಲ ತಗೊಂಡಾಗ ಅದರಲ್ಲಿ ಇರುವಂತಹ ಕಾರ್ಬೋಹೈಡ್ರೇಟ್ಸ್ ಅಂಶ ನಮ್ಮ ಬಾಡಿಗೆ ಹೋದಾಗ ಅದು ಶುಗರ್ ಅಥವಾ ಶರ್ಕರವಾಗಿ ಕನ್ವರ್ಟ್ ಆಗ್ತದೆ. ಅಥವಾ ನಾವು ಸಿಂಪಲ್ ಆಗಿ ಗ್ಲೂಕೋಸ್ ಅಂತ ಹೇಳ್ತೇವೆ. ಆ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗ್ತದೆ. ಆ ಗ್ಲೂಕೋಸ್ ಅನ್ನ ಅದು ಹೋಗಿ ನಮ್ಮ ರಕ್ತದಲ್ಲಿ ಸೇರಿಕೊಳ್ತದೆ, ರಕ್ತದಲ್ಲಿ ಸಕ್ಕರೆ ಅಂಶ ಸೇರಿಕೊಳ್ತದೆ. ಈಗ ನಮ್ಮ ಮೇದುಜನಕ ಅಂಗ ಅಂತ ಪ್ಯಾಂಕ್ರಿಯಾಸ್ ಅಂತ ಒಂದು ಅಂಗ ಇದೆ ನಮ್ಮ ಹೊಟ್ಟೆ ಹಿಂಬದಿ. ಅಲ್ಲಿಂದ ಇನ್ಸುಲಿನ್ ಎಂಬ ಒಂದು ರಸದ ಒಂದು ಹಾರ್ಮೋನ್ ಸೆಕ್ರೇಟ್ ಆಗ್ತದೆ. ಈ ಇನ್ಸುಲಿನ್ ಈ ಸಕ್ಕರೆಯನ್ನ ಬ್ಲಡ್ಡಿನ ಮೂಲಕ ತೆಗೆದುಕೊಂಡು ಹೋಗಿ ನಮ್ಮ ಜೀವಕೋಶಗಳೇನಿದೆ, ಬಾಡಿಯಲ್ಲಿ ಫುಲ್ ಜೀವಕೋಶಗಳಿದೆ, ಆ ಜೀವಕೋಶಗಳ ಒಳಗೆ ಹೋಗ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಇದಿಷ್ಟು ನಮಗೆ ಗೊತ್ತಿದ್ದಾಗ ಈಗ ಮಧುಮೇಹ ಹೇಗೆ ಬರ್ತದೆ ಅಂದ್ರೆ 2 ಕಾರಣ. ಒಂದು, ಈ ಇನ್ಸುಲಿನ್ ಅಂಶ, ಇನ್ಸುಲಿನ್ ಹಾರ್ಮೋನ್ ಏನಿದೆ ಅದು ಇಲ್ಲದೆ ಇರ್ಬೋದು. ಕೆಲವು ಜನರಲ್ಲಿ ಆ ಅಂಶ ಕಡಿಮೆ ಇರ್ಬೋದು ಅಥವಾ ಇಲ್ಲದೆ ಇರ್ಬೋದು. ಅವಾಗ ಸಕ್ಕರೆ ಅಂಶ ಹಾಗೆ ಜಾಸ್ತಿ ಉಳಿದುಕೊಂಡು ಮಧುಮೇಹ ಉಂಟಾಗ್ಬೋದು. ಎರಡನೇದಾಗಿ ಇನ್ಸುಲಿನ್ ಅಂಶ ನಾರ್ಮಲ್ ಆಗಿರ್ತದೆ, ಆದ್ರೂ ಆ ಇನ್ಸುಲಿನ್ ಆ ಜೀವಕೋಶದ ಒಳಗಡೆ ಹೋಗುವ ಅದೇ ಪ್ರಕ್ರಿಯೆ ಏನಿದೆ ಅಲ್ಲಿ ಏನಾದ್ರು ತೊಡಕು ಉಂಟಾದಾಗಲೂ ಅದು ಸಕ್ಕರೆ ಅಂಶ ರಕ್ತದಲ್ಲೇ ಉಳಿದುಕೊಂಡು ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ, ಹೈಪರ್ ಗ್ಲೈಸಿಮಿಯಾ ಅಂತ ಹೇಳ್ತೇವೆ, ಇದರಿಂದಾಗಿ ನಮಗೆ ಮಧುಮೇಹ ಬರ್ತದೆ. ಸೊ ಈ ತಿಳುವಳಿಕೆ ನಮ್ಮಲ್ಲಿದ್ರೆ ನಾವು ಅದರ ನಿರ್ವಹಣೆಗೆ ಅಥವಾ ನಮ್ಮ ಅರ್ಥಗಾರಿಕೆಗೆ ಎಲ್ಲದಕ್ಕೂ ಸುಲಭ. ಅಂದ್ರೆ ಒಂದು ರೀತಿಯಲ್ಲಿ ಹೇಳುವುದಿದ್ರೆ ಇನ್ಸುಲಿನ್ ಎನ್ನುವಂತಹ ರಾಸಾಯನಿಕ ಇಲ್ಲದಿದ್ರೆ ದೇಹದಲ್ಲಿರುವಂತಹ ರಕ್ತಕ್ಕೆ ಸೇರಿಕೊಳ್ಳುವಂತಹ ಆ ಒಂದು ಸಕ್ಕರೆ ಅಂಶ ಏನಿದೆ ಅದು ನಿಯಂತ್ರಣಕ್ಕೆ ಬರುವುದಿಲ್ಲ. ಇಲ್ಲ, ಅದು ರಕ್ತದಲ್ಲೇ ಉಳಿದುಕೊಳ್ತದೆ, ಬಾಡಿಯ ಸೆಲ್ಲಿಗೆ ಒಳಗೆ ಹೋಗುವುದಿಲ್ಲ. ನಮ್ಮ ರಕ್ತದಲ್ಲಿ ಉಳಿದುಕೊಳ್ಳುವುದರಿಂದ ಅದನ್ನು ನಾವು ಮಧುಮೇಹ ಅಥವಾ ಹೈಪರ್ ಗ್ಲೈಸಿಮಿಯಾ ಅಂತ ಹೇಳ್ತಾರೆ. ಈಗ ಇದರ ಗುಣಲಕ್ಷಣಗಳೇನು, ಹೇಗೆ ನಾವು ಇದನ್ನು ಕಂಡುಹಿಡಿಬಹುದು? ನೋಡಿ, ಈ ಮಧುಮೇಹ ರೋಗ ಪುರಾತನ ಕಾಲದಿಂದಲೂ ಇದೆ. ಚರಕ ಸಂಹಿತೆ, ಸುಶ್ರುತ ಸಂಹಿತೆಯಲ್ಲೂ ಇದೆ. ಅಷ್ಟು ಪುರಾತನವಾದಂಥ ರೋಗ. ಹಿಂದೆ ಎಲ್ಲ ಅದನ್ನು ಸಿಹಿಮೂತ್ರ ರೋಗ, ಸಕ್ಕರೆ ಕಾಯಿಲೆ ಅಂತ, ಡಯಾಬಿಟೀಸ್ ಅಂತ ಹೇಳ್ತಾ ಇದ್ರು. ಸೊ ಇದು ಹಿಂದೆ ಕ್ಲಾಸಿಕ್ ಡಿಸ್ಕ್ರಿಪ್ಷನ್ ಯಾವಾಗ ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಏನಿದೆ ಅಂತ ಹೇಳಿದರೆ ಪಾಲಿಫೇಜಿಯಾ, ಪಾಲಿಡಿಪ್ಸಿಯಾ ಮತ್ತು ಪಾಲಿಯೂರಿಯಾ ಅಂತ ಹೇಳ್ತಾ ಇದ್ರು. ಅಂದರೆ ಅತಿಯಾಗಿ ಹಸಿವೆ ಆಗುವಂಥದ್ದು, ಅತಿಯಾಗಿ ಬಾಯಾರಿಕೆ ಆಗುವಂಥದ್ದು ಮತ್ತು ಅತಿಯಾಗಿ ಮೂತ್ರ ಹೋಗುವಂಥದ್ದು. ಇದನ್ನು ಕ್ಲಾಸಿಕಲ್ ಸಿಂಪ್ಟಮ್ಸ್ ಆಫ್ ಡಯಾಬಿಟೀಸ್ ಅಂತ ಹೇಳ್ತೇವೆ. ಈ ರೀತಿಯ ಸಿಂಪ್ಟಮ್ಸ್ಗಳು ಬಂದರೆ ನಾವು ರೋಗಿಯ ರಕ್ತ ಪರೀಕ್ಷೆ ಮಾಡ್ತೇವೆ, ರಕ್ತದಲ್ಲಿ ಶುಗರ್ ಎಷ್ಟಿದೆ ಏನು ಅಂತ ಅನ್ನೋದನ್ನು ತಿಳಿಲಿಕ್ಕೆ. ಇದಲ್ಲದೆ ಬೇರೆ ಬೇರೆ ವಿಪರೀತ ಸುಸ್ತಾಗುವಂಥದ್ದು, ಪದೇ ಪದೇ ದೇಹದಲ್ಲಿ ಸೋಂಕು ಉಂಟಾಗುವಂಥದ್ದು, ಮತ್ತು ಸಿಕ್ಕಾಪಟ್ಟೆ ಹಸಿವಾಗುವಂಥದ್ದು,
ಮತ್ತು ತಲೆ ಸುತ್ತುವಂಥದ್ದು, ಬೇರೆ ಬೇರೆ ರೀತಿಯ ಸಿಂಪ್ಟಮ್ಸ್ಗಳು ಡಯಾಬಿಟಿಸ್ನಲ್ಲಿ ಕಂಡು ಬರ್ತದೆ. ಅದು ರೋಗದ ತೀವ್ರತೆಯನ್ನು ಹೊಂದಿಕೊಂಡು ಮೈಲ್ಡ್ ಡಯಾಬಿಟಿಸ್ ಇದ್ದರೆ ಕೆಲವು ಸಿಂಪ್ಟಮ್ಸ್ಗಳು ಕಾಣದೇ ಇರ್ಬೋದು. ಆದರೆ ಯಾವಾಗ ನಮ್ಮ ದೇಹದಲ್ಲಿ ಶುಗರ್ನ ಅಂಶ ಜಾಸ್ತಿ ಆಗ್ತಾ ಹೋಗ್ತದೆ ಆವಾಗ ಈ ಎಲ್ಲ ಸಿಂಪ್ಟಮ್ಸ್ಗಳು ಅದರ ತೀವ್ರತೆ ಜಾಸ್ತಿ ಆಗ್ತದೆ. ಮತ್ತು ನೀವು ಹೇಳಿದ ಹಾಗೆ ಇದು ಸೈಲೆಂಟ್ ಕಿಲ್ಲರ್ ಅಂತ, ನಿಧಾನವಾಗಿ ನಮ್ಮಲ್ಲಿ ಗೊತ್ತೇ ಆಗುದಿಲ್ಲ. ಈಗ ನಮಗೆ ಉಂಟು ಅಂತ ಎಷ್ಟೋ ಜನಕ್ಕೆ 10ರಲ್ಲಿ 5 ಜನಕ್ಕೆ ಗೊತ್ತೇ ಇರುವುದಿಲ್ಲ ನಮಗೆ ಮಧುಮೇಹ ಇದೆ ಅಂತ. ನಾವು ತುಂಬಾ ನೆಗ್ಲೆಕ್ಟ್ ಮಾಡ್ತೇವೆ. ಸುಸ್ತಾದಾಗ ಅದು ಬೇರೆ ಕಾರಣದಿಂದ ಇರ್ಬೋದು, ಅಥವಾ ವೈಟ್ ಲಾಸ್ ಆಗ್ತಿದ್ರೆ ಬೇರೆ ಕಾರಣದಿಂದ ಇರ್ಬೋದು ಅಂತ. ಬಟ್ ಇದೆಲ್ಲ ಇಂಡಿಕೇಟರ್ಸ್. ಪ್ರಾಥಮಿಕ ಹಂತದಲ್ಲಿ ಸರ್ ಹೇಳಿದ ಹಾಗೆ ಅತಿಯಾಗಿ ಹಸಿವಾಗೋದು, ಆಗಾಗ ತಿನ್ಬೇಕು ಅಂತ ಅನ್ಸುದು, ಸ್ವಲ್ಪ ಸ್ವಲ್ಪ ಆಗಾಗ ಬಾರಿಕೆ ಆಗೋದು, ನಾವು ಅನ್ಇಂಟೆನ್ಷನಲ್ ವೈಟ್ ಲಾಸ್, ನಾವು ಬೇಕನ್ನದೇ ನಮಗೆ ವೈಟ್ ಲಾಸ್ ಆಗುವಂಥದ್ದು. ಪ್ರಥಮ ತುಂಬಾ ಗಮನವಿಡಬೇಕಾದಂಥದ್ದು, ರಾತ್ರಿ ಹೊತ್ತಿನಲ್ಲಿ 2 ಬಾರಿಗಿಂತ ಜಾಸ್ತಿ ಮೂತ್ರ ವಿಸರ್ಜನೆಗೆ ಹೋಗ್ಬೇಕು ಅಂತ ಅನ್ಸಿದ್ರೆ ಅದು ಒನ್ ಆಫ್ ದ ಇಂಪಾರ್ಟೆಂಟ್ ಇಂಡಿಕೇಟರ್ಸ್. ನಾಕ್ಚರ್ನಲ್ ಅಂತ ಡೈವ್ರೆಸಿಸ್ ಅಂತ ಹೇಳ್ತೇವೆ. ರಾತ್ರಿ ಹೊತ್ತಿನಲ್ಲಿ ನಾವು ಆಗಾಗ ಎದ್ದೆದ್ದು ಯೂರಿನೇಷನ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅದು ಇಂಡಿಕೇಟರ್ ಆಫ್ ಮಧುಮೇಹ ಅಂತ ಹೇಳ್ಬೋದು. ಖಂಡಿತವಾಗಿ ಅದು ಒಂದು ರಕ್ತದ ಸಿಹಿ ರಕ್ತದ ಒಂದು ಲಕ್ಷಣದಲ್ಲಿ ಶುಗರ್ ಹೋಗ್ತಾ ಇರ್ತದೆ. ಆ ಶುಗರ್ ನೋಡಿ, ನಾವು ಒಂದು ಕಡೆ ಸಕ್ಕರೆ ಇಟ್ಟರೆ ಏನ್ ಮಾಡ್ತದೆ, ನೀರನ್ನು ಅದು ಹೀರಿಕೊಳ್ತದೆ. ಹಾಗೆ ಇಲ್ಲಿ ಬಾಡಿಯಲ್ಲಿ ಯಾವಾಗ ಶುಗರ್ನ ಅಂಶ ಜಾಸ್ತಿ ಇರ್ತದೆ ಅಲ್ಲಿ ಜಾಸ್ತಿ ನೀರನ್ನು ಹೀರಿಕೊಂಡು ಯೂರಿನ್ ಜಾಸ್ತಿ ಪ್ರೊಡ್ಯೂಸ್ ಆಗ್ತದೆ. ಆದ ಕಾರಣ ಆಗಾಗ ಯೂರಿನ್ ಹೋಗ್ತಾ ಇರ್ತದೆ. ಸಾಮಾನ್ಯವಾಗಿ ಎವರೇಜ್ ಆಗಿ ಒಬ್ಬ ವ್ಯಕ್ತಿ ದಿನದಿಂದ 1 ರಿಂದ 1.5 ಲೀಟರ್ ಮೂತ್ರ ದೇಹದಿಂದ ಹೊರ ಹೋಗ್ತದೆ. ಇದೇನಾಗ್ತದೆ ಅಂತ ಹೇಳಿ ಡಯಾಬಿಟಿಸ್ ಆದಾಗ ಮೂತ್ರದ ವಾಲ್ಯೂಮು ಜಾಸ್ತಿ ಆಗ್ತದೆ. ಮತ್ತು ಮೂತ್ರ ಯಾಕೆ ಸರ್ ಅವ್ರು ಹೇಳಿದಾಗೆ ಸಕ್ಕರೆ ಹೊರಗೆ ಹೋಗುವಾಗ ಅದರ ಜೊತೆ ನೀರನ್ನು ಹೇಳ್ಕೊಂಡು ಹೋಗ್ತದೆ. ಸೊ ಅದು ಮತ್ತೆ ಬಹಳಷ್ಟು ತೊಂದರೆಗಳಿಗೆ ಕಾರಣ ಆಗ್ತದೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕುರಲ್ನ ವಿಶೇಷ ಮಾತುಕತೆಯನ್ನು ಮತ್ತೆ ಮುಂದುವರಿಸ್ತಾ, ವಿಶ್ವ ಮಧುಮೇಹ ದಿನ, ಈ ದಿನ ಯಾಕಾಗಿ ಆಚರಣೆಯಾಗ್ತಾ ಇದೆ ಮತ್ತು ಇದರ ಉದ್ದೇಶ ಏನು, ಜನರಿಗೆ ಯಾಕೆ ಈ ಜಾಗೃತಿ ಮಾಹಿತಿ ಎನ್ನುವುದರ ಬಗ್ಗೆ ಮಾಹಿತಿಯನ್ನು ನಮಗೆ ಇಬ್ಬರು ವೈದ್ಯರುಗಳು ಕೊಡ್ತಾ ಇದ್ದಾರೆ. ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು ಮತ್ತು ಡಾಕ್ಟರ್ ಕಿಶನ್ ರಾವ್ ಬಾಳಿಲರವರು. ಇಬ್ಬರು ಕೂಡ ಈ ವಿಷಯದ ಬಗ್ಗೆ ಪರಿಣಿತರು ಮತ್ತು ಒಳ್ಳೆಯ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇದೀಗ ಈ ಒಂದು ರೋಗ ಮಧುಮೇಹ ಅಂತ ಹೇಳಿದರೆ ಏನು, ಹೇಗೆ ಅಂತ ಗೊತ್ತಾಯಿತು. ಯಾರಿಗೆ ಬರ್ತದೆ ಮತ್ತು ಇದರ ತೊಂದರೆಗಳೇನು, ಕಾರಣಗಳೇನು? ನೋಡಿ, ಡಯಾಬಿಟಿಸ್ನಲ್ಲಿ, ಮಧುಮೇಹದಲ್ಲಿ ನಾವು 2 ಕ್ಲಾಸಿಕ್ ಡಿಸ್ಕ್ರಿಪ್ಷನ್ ನಾವು ವೈದ್ಯರುಗಳು ಕೊಡ್ತೇವೆ. ಟೈಪ್ 1 ಡಯಾಬಿಟಿಸ್ ಮತ್ತು ಟೈಪ್ 2 ಡಯಾಬಿಟಿಸ್ ಅಂತ ಹೇಳಿ. ಟೈಪ್ 1 ಅಂದರೆ ಸಾಮಾನ್ಯವಾಗಿ ಈಗ ತಾನೇ ಅವ್ರು ಹೇಳಿದ್ರು, ಇನ್ಸುಲಿನ್ ನಮ್ಮ ದೇಹದಲ್ಲಿರುವಂಥ ರಸದೂತ ಜೀವಕೋಶಗಳಿಗೆ ಗ್ಲೂಕೋಸನ್ನು ಟ್ರಾನ್ಸ್ಪೋರ್ಟ್ ಮಾಡುವ ಕೆಲಸವನ್ನು, ಅದು ಯಾವಾಗ ಇನ್ಸುಲಿನ್ ಕಡಿಮೆ ಆಗ್ತದೋ ಅಥವಾ ಇನ್ಸುಲಿನ್ನ ಕಾರ್ಯಕ್ಷಮತೆ, ಡಿಫೆಕ್ಟಿವ್ ಇನ್ಸುಲಿನ್ ಅಂತ ಹೇಳ್ತೇವೆ, ಅದು ಇದ್ದಾಗ ಈ ರೀತಿ ತೊಂದರೆಗಳು ಬರುವಂಥದ್ದು. ಟೈಪ್ 1 ಡಯಾಬಿಟಿಸ್ನಲ್ಲಿ ಹೆಚ್ಚಾಗಿ ಇನ್ಸುಲಿನ್ನ ಕೊರತೆ ಇರುವಂಥದ್ದು. ಅದು ಸಾಮಾನ್ಯವಾಗಿ ಜನ್ಮಜಾತವಾಗಿ, ಅಂದರೆ ಹುಟ್ಟುವಾಗಲೇ ಫ್ಯಾಮಿಲಿ ಹೆರಿಡಿಟರಿ ಅಂತ ಹೇಳ್ತಾರೆ, ಅದು ರನ್ಸ್ ಇನ್ ದ ಫ್ಯಾಮಿಲಿ ಅಂತ ಹೇಳ್ತೇವೆ. ಒಂದು ತಂದೆ ತಾಯಿಯರಿಗೆ ಡಯಾಬಿಟಿಸ್ ಇದ್ದರೆ ಮಕ್ಕಳಿಗೆ ಡಯಾಬಿಟಿಸ್ ಬರುವ ಸಾಧ್ಯತೆ ಜಾಸ್ತಿ ಇರುವಂಥದ್ದು, ವಂಶವಾಹಿನಿಯಾಗಿ ಬರುವಂಥದ್ದು. ಸಾಮಾನ್ಯವಾಗಿ ಟೈಪ್ 1 ಡಯಾಬಿಟಿಸ್ ಈ ರೀತಿ ವಂಶವಾಹಿನಿಯಾಗಿ ಬರುವಂಥದ್ದು. ಇನ್ನೊಂದು ಟೈಪ್ 2 ಡಯಾಬಿಟಿಸ್ ಅಂತ ಹೇಳ್ತೇವೆ. ಅದು ಸಾಮಾನ್ಯವಾಗಿ ಈ ನಮ್ಮ ಲೈಫ್ ಸ್ಟೈಲ್ಗೆ ನೇರವಾದ ಸಂಬಂಧ ಹೊಂದಿದೆ. ನಾವು ಲೇಜಿ ಲೈಫ್ ಸ್ಟೈಲ್ ಅಂತ ಹೇಳ್ತೇವೆ, ದೈಹಿಕ ವ್ಯಾಯಾಮ ಇಲ್ಲದಂತಹ ಇದು ಲೇಜಿ ಲೈಫ್ ಸ್ಟೈಲ್ ಅಂತ ಹೇಳ್ತೇವೆ. ಮತ್ತು ಒತ್ತಡದ ಬದುಕು, ಈಗೆಲ್ಲ ನಾವು ಹೇಗೆ ಬದುಕ್ತೇವೆ ಅಂತ ಹೇಳಿದರೆ 24 ಗಂಟೆ ಕೆಲಸ ಮಾಡುವಂಥದ್ದು, ಬೆಳಗ್ಗೆಯಿಂದ ಸಾಯಂಕಾಲ ರಾತ್ರಿ ಇಡೀ 12 ಗಂಟೆವರೆಗೆ ಕೆಲಸ ಮಾಡುವಂಥದ್ದು, ಯಾವುದೇ ರೀತಿಯ ನೆಮ್ಮದಿ ಇಲ್ಲ ಮನಸ್ಸಿಗೆ. ಮನುಷ್ಯನಿಗೆ 24 ಗಂಟೆ ಈಗ ಸಾಕಾಗುದಿಲ್ಲ. ಹೌದು, ಬೆಳಿಗ್ಗೆ ಎದ್ದು ಕಂಪ್ಯೂಟರ್ ಮುಂದೆ ಕೂತ್ರೆ ರಾತ್ರಿ 12 ಗಂಟೆವರೆಗೂ ಒತ್ತಡ, ಟಾರ್ಗೆಟ್ ರೀಚ್ ಆಗಬೇಕು, ಎಲ್ಲದೂ ಒಂದು ಟಾರ್ಗೆಟ್ ಮುಖಾಂತರ ರಿಸಲ್ಟ್ ಓರಿಯೆಂಟೆಡ್ ಕೆಲಸ ಮಾಡುವಾಗ ಈ ವಿಪರೀತ ಒತ್ತಡ ಆದಾಗ ನಮ್ಮ ದೇಹದಲ್ಲಿ ಏನಾಗ್ತದೆ, ಹಾರ್ಮೋನ್ ರಸದೂತಗಳ ಏರಿಳಿಕೆ ಆಗ್ತದೆ. ಯಾವಾಗ ಈ ಹಾರ್ಮೋನುಗಳು ದೇಹದ ಮೇಲೆ ನಿಯಂತ್ರಣ ಸಾಧಿಸ್ತದೋ ಆವಾಗ ಈ ಶುಗರ್ನ ಮೇಲೆ ನೇರವಾದಂಥ ಒಂದು ಸ್ಟ್ರೆಸ್ ಜಾಸ್ತಿ ಆದಾಗೆ ಇದು ಕಾರ್ಟಿಸೋನ್ ಅಂತ ಅಡ್ರೆನಲ್ ಗ್ಲ್ಯಾಂಡಿಂದ ಈ ಒಂದು ಸ್ಟೀರಾಯ್ಡ್ಗಳು ಜಾಸ್ತಿ ಸ್ರವಿಸಿದಾಗ ನಮ್ಮ ದೇಹದಲ್ಲಿ ಶುಗರ್ಗಳ ಜಾಸ್ತಿ ಆಗುವಂಥದ್ದು. ಸೊ ಸ್ಟ್ರೆಸ್ ಹ್ಯಾಸ್ ಅ ವೆರಿ ಡೈರೆಕ್ಟ್ ಫ್ಯಾಕ್ಟರ್ ಟು ಡಯಾಬಿಟಿಸ್. ಸೊ ಜೀವನ ಶೈಲಿ, ಸ್ಟ್ರೆಸ್, ಮತ್ತು ಇನ್ನೊಂದು ಆಹಾರ ಪದ್ಧತಿ. ನಾವು ತಿನ್ನುವ ಆಹಾರ, ನಾವು ಈಗೆಲ್ಲ ತಿನ್ನೋದೆಲ್ಲ ಜಂಕ್ ಫುಡ್ಗಳು. ಸೊ ಹಿಂದಿನ ಕಾಲದಲ್ಲೆಲ್ಲ ನಾವು ಬ್ಯಾಲೆನ್ಸ್ಡ್ ಫುಡ್ ತಿಂತಾ ಇದ್ರು. ನಮ್ಮ ಅಜ್ಜಂದ್ರೆಲ್ಲ ಈ ಫೈಬರ್, ನಾರುಯುಕ್ತ, ಗೆಡ್ಡೆ, ಗೆಣಸು, ಮೂಲ ಆಹಾರ ಅಂತ ಹೇಳ್ತೇವೆ ನಾವು. ಪಾಶ್ಚಿಮಾತ್ಯ ಅನುಕರಣೆಯಿಂದಾಗಿ ನಾವು ಅವರ ಜೀವನ ಶೈಲಿಗೆ ನಾವು ಒಗ್ಗಿಕೊಳ್ತಾ ಇದ್ದೇವೆ. ಆದ್ರಿಂದ ಇದೆಲ್ಲ ಈಗ ನಮ್ಮ ಭಾರತ ದೇಶದಲ್ಲಿ ಇಷ್ಟು ಈ ಮಧುಮೇಹ ಜಾಸ್ತಿ ಆಗ್ಲಿಕ್ಕೆ ಮೈನ್ ಕಾರಣವೇ ಅದು ಅಂತ ಹೇಳ್ಬೋದು, ನಮ್ಮ ಪಾಶ್ಚಿಮಾತ್ಯರ ಅನುಕರಣೆ. ಮೊದಲಿನವರಿಗೆ ತುಂಬಾ ಪುರ್ಸೋತಿತ್ತು, ಆರಾಮದಲ್ಲಿ ಕೆಲಸ ಎಷ್ಟು ನಿಧಾನ ಮಾಡ್ತಾ ಇದ್ರು ಅಷ್ಟೇ ಆಹಾರ ಶೈಲಿ ತುಂಬಾ ಗುಣಮಟ್ಟದ್ದಾಗಿತ್ತು, ಉತ್ತಮ ಆರೋಗ್ಯ ಶೈಲಿ, ಜೀವನ ಶೈಲಿ, ಅವರ ಎಕ್ಸರ್ಸೈಸ್, ಅವರ ಕಾರ್ಯಚಟುವಟಿಕೆಯಲ್ಲಿ
ತುಂಬಾ ಎಕ್ಸಸೈಸ್ ಇನ್ವಾಲ್ವ್ ಆಗಿತ್ತು. ಈಗ ಸರ್ ಹೇಳಿದಾಗೆ ಬೆಳಗ್ಗೆಯಿಂದ ರಾತ್ರಿವರೆಗೆ ನಾವು ಸೆಡೆಂಟರಿ ಲೈಫ್ ಸ್ಟೈಲ್ ಅನ್ನ ಫಾಲೋ ಮಾಡ್ತಾ ಇದ್ದೇವೆ. ನಮ್ಮ ಜೀವನ ಶೈಲಿ, ಆಹಾರ ಶೈಲಿ ಎಲ್ಲ ನಾವು ಪಾಶ್ಚಿಮಾತ್ಯರನ್ನ ಅನುಕರಣೆ ಮಾಡೋದ್ರಿಂದ ನಮಗೆ ಆ ರೋಗಗಳು ತುಂಬಾ ಕಡಿಮೆ ವಯಸ್ಸಿನಲ್ಲಿ, ಯೌವನದಲ್ಲೇ ಈಗ 45 ಮೇಲೆ ಅಂತ ಹೇಳ್ತಿದ್ರು, ಅದೀಗ 25-30 ನಮಗೆ ಬರ್ತಾ ಇದೆ. ಸರ್ ಹೇಳಿದಾಗೆ ಟೈಪ್ 1 ಟೈಪ್ 2 ಜೊತೆಗೆ ಇನ್ನೆರಡು ನಾವು ಗಮನಿಸಬೇಕಾದ್ದು ಡಯಾಬಿಟಿಸ್ ನಲ್ಲಿ ಪ್ರೀ ಡಯಾಬಿಟಿಸ್ ಅಂತ. ಯಾಕೆಂದ್ರೆ ಇದು ಪ್ರಿವೆನ್ಷನ್ ಗೆ ತುಂಬಾ ಇಂಪಾರ್ಟೆಂಟ್. ಕೆಲವರು ಪ್ರೀ ಡಯಾಬಿಟಿಸ್ ಸ್ಟೇಜ್ ಅಲ್ಲಿ ಇರ್ತಾರೆ, ಅಂದ್ರೆ ಇನ್ನು ಡಯಾಬಿಟಿಸ್ ಅಂತ ಅವರನ್ನು ಪಟ್ಟಿ ಕಟ್ಟುವಾಗಿಲ್ಲ, ಅದ್ರ ಮೊದಲಿನ ಸ್ಟೇಜ್ ಅಲ್ಲಿ ಇರ್ತಾರೆ. ಆ ಟೈಮಲ್ಲಿ ನಾವು ಅವ್ರನ್ನ ಗುರುತಿಸಿ ಅವರಿಗೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಮಾಡಿದ್ರೆ ಎಷ್ಟೋ ಜನರನ್ನ ನಾವು ಇದರಿಂದ ಡಯಾಬಿಟಿಸ್ ಬರೋದನ್ನ ತಡೆಗಟ್ಟಬಹುದು. ಅದನ್ನು ಪ್ರೀ ಡಯಾಬಿಟಿಕ್ಸ್ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಇನ್ನೊಂದು ಸ್ಪೆಸಿಫಿಕ್ ಆಗಿ ಪ್ರೆಗ್ನೆನ್ಸಿ ಟೈಮಲ್ಲಿ, ಪ್ರೆಗ್ನೆನ್ಸಿಯಲ್ಲಿ ಒಂದು ಡಯಾಬಿಟಿಸ್ ಸಡನ್ ಆಗಿ ಬರುವಂತ ಚಾನ್ಸಸ್ ಇರ್ತದೆ. ಅವರು ಪ್ರೆಗ್ನೆನ್ಸಿ ಟೈಮಲ್ಲೂ 24 ರಿಂದ 28 ವಾರಗಳ ಆ ಅವಧಿಯಲ್ಲಿ ಕರೆಕ್ಟ್ ಆಗಿ ಚೆಕ್ ಮಾಡಿಸಿಕೊಂಡು ಅದಕ್ಕೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಮಾಡಿಸಿಕೊಂಡ್ರೆ ಆ ಪ್ರೆಗ್ನೆನ್ಸಿ ಟೈಮಲ್ಲಿ ಮತ್ತೆ ಆ ಮಗುಗೆ ಆಗುವ ಕಾಂಪ್ಲಿಕೇಶನ್ಸ್ ಅನ್ನು ತಡೆಗಟ್ಟಬಹುದು. ಅಂದ್ರೆ ಬಾಣಂತಿಯರು ವಿಶೇಷವಾಗಿ ಜಾಗ್ರತೆ ವಹಿಸಿಕೊಳ್ಳಬಹುದು. ಅಂದ್ರೆ ಅವರಿಗೂ ಅವರ ಹುಟ್ಟುವಂತಹ ಮಗುವಿಗೆ ಎರಡಕ್ಕೂ ಅಪಾಯ ಒಟ್ಟಿನಲ್ಲಿ ನಮ್ಮ ಜೀವನ ಶೈಲಿ, ನಮ್ಮ ಆಹಾರ ಪದ್ಧತಿ ಪ್ಲಸ್ ನಮ್ಮ ಸ್ಟ್ರೆಸ್ ಫ್ರೀ ಲೈಫನ್ನು, ದೈಹಿಕ ವ್ಯಾಯಾಮ ಇರುವಂಥ ಜೀವನ ಶೈಲಿ ಅಳವಡಿಸಿಕೊಂಡ್ರೆ ಇದನ್ನು ನಾವು ಬರದಂತೆ ನಾವು ಪರಿಣಾಮಕಾರಿಯಾಗಿ ತಡೀಲಿಕ್ಕೆ ಸಾಧ್ಯ ಇದೆ. ಈಗ ಫುಡ್ ಫ್ಯಾಕ್ಟರ್ ನಾವು ಹೇಳ್ತಾ ಇದ್ವಿ, ಈಗ ಜಂಕ್ ಫುಡ್ ಅಂತ ನಾವು ಹೇಳ್ತೀವಿ. ಈಗ ಬೆಳಿಗ್ಗೆ ಎದ್ದ ಕೂಡಲೇ ಈ ಪಾಶ್ಚಿಮಾತ್ಯ ಫುಡ್ ಸ್ಟೈಲ್ ಅಂತ ಹೇಳಿದ್ರು, ಈ ಬರ್ಗರ್, ಪಿಜ್ಜಾ ಅಂಥದ್ದೆಲ್ಲ ರೆಡಿಮೇಡ್ ಫುಡ್ಗಳನ್ನು ತಿನ್ನುವುದನ್ನು ಕಡಿಮೆ ಮಾಡಬೇಕು. ಇದು ಅದೇನಾಗುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ಕೆಮಿಕಲ್ಸ್ ಇರ್ತದೆ, ಸಂಸ್ಕರಿತ ಆಹಾರ ಅಂತ ಹೇಳಿ, ಪ್ರೋಸೆಸ್ಡ್ ಶುಗರ್, ಅದನ್ನ ಪ್ರಿಸರ್ವೇಟಿವ್ಸ್, ಕೆಮಿಕಲ್ಸ್, ರಾಸಾಯನಿಕಗಳು, ಕಲರಿಂಗ್ ಏಜೆಂಟ್ಸ್ ಎಲ್ಲ ಇರುತ್ತದೆ. ಇದು ಬರೀ ಮಧುಮೇಹ ಅಂತಲ್ಲ, ಇವನ್ ಕಾರ್ಸಿನೋಜೆನಿಕ್ ಅಂತಲೂ ಪ್ರೂವ್ ಆಗಿದೆ. ಸೊ ನಾವು ಆದಷ್ಟು ನಮ್ಮ ಪೂರ್ವಜರು ಏನು ಮಾಡ್ತಾ ಇದ್ರು, ನಮ್ಮ ಮೂಲ ಆಹಾರ ಅಂತ ಹೇಳ್ತೇವೆ, ಗಡ್ಡೆ, ಗೆಣಸು, ಹಸಿ ತರಕಾರಿ, ಹಣ್ಣು ಹಂಪಲುಗಳು, ಬೇಳೆಕಾಳುಗಳನ್ನು, ಆ ರೀತಿಯ ಆಹಾರವನ್ನು ನಾವು ಜಾಸ್ತಿ ಸೇವಿಸಿದರೆ ಇಂತಹ ಎಲ್ಲ ರೋಗಗಳನ್ನು ನಾವು ಖಂಡಿತವಾಗಿ, ಇದು ನಾಟ್ ಓನ್ಲಿ ಡಯಾಬಿಟಿಸ್, ಇವನ್ ಹೈಪರ್ ಟೆನ್ಷನ್, ಇನ್ನು ಹೃದಯದ ತೊಂದರೆಗಳು, ಈ ಕೊಲೆಸ್ಟ್ರಾಲ್, ಕೊಬ್ಬು ಎಲ್ಲ ಯಾಕೆ ಜಾಸ್ತಿ ಆಗ್ತದೆ ಅಂತ ಹೇಳಿದರೆ ಈ ಕರಿದ ತಿಂಡಿಗಳು, ಈ ಜಂಕ್ ಫುಡ್ಗಳು, ಪೆಪ್ಸಿ, ಕೋಕುಗಳು, ನೈಸರ್ಗಿಕವಾದಂಥ ಪಾನೀಯಗಳನ್ನು ನಾವು ಸೇವಿಸಬೇಕು, ನೈಸರ್ಗಿಕವಾದ ಆಹಾರಗಳನ್ನು ಸೇವಿಸಬೇಕು. ಆವಾಗ ಇಂಥ ಎಲ್ಲ ತೊಂದರೆಗಳಿಗೆ ನಾವು ಕಡಿವಾಣ ಹಾಕಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ತಾವು ಹೇಳಿದಾಗೆ 20-30ರಲ್ಲಿ ಸಹ ಈಗ ಹೊಸದೊಂದು ಬೆಳವಣಿಗೆ ಅಂದರೆ 15 ಈಗಿನ ಮಕ್ಕಳು ನೋಡಿದರೆ ಇಷ್ಟಿಷ್ಟು ದಪ್ಪ ಇರ್ತಾರೆ. ಯಾಕೆ? ಅವರು ತಿನ್ನುವ ಈ ಒಬೆಸಿಟಿ ದೇಹದಲ್ಲಿ ಬೊಜ್ಜು ಯಾವಾಗ ಸೇರ್ತದೋ ಅವಾಗ ಹಾರ್ಟ್ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತದೆ, ಹೈಪರ್ ಟೆನ್ಷನ್ ಬರ್ತದೆ, ಡಯಾಬಿಟಿಸ್ ಬರ್ತದೆ. ಎಲ್ಲದಕ್ಕೂ ಮೂಲ ಕಾರಣ ಅದು ಒಬೆಸಿಟಿ ಅನ್ನುವಂಥದ್ದು, ಬೊಜ್ಜು. ಎಲ್ಲದಕ್ಕೂ ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಹೃದಯ ರೋಗಗಳಿಗಿರ್ಬೋದು, ಎಲ್ಲದಕ್ಕೂ ಒಂದು ಮೂಲ ಕಾರಣ ಅಂತ ಹೇಳಿದ್ರೆ ಒಬೆಸಿಟಿ. ಸೊ ನಾವು ತೂಕ ಕಡಿಮೆ ನಮ್ಮ ಮೈಂಟೈನ್ ಮಾಡೋದ್ರಿಂದ ಇದೆಲ್ಲ ಕಾಯಿಲೆಗಳ ಏನಿದೆ ಅದನ್ನೆಲ್ಲದಕ್ಕೂ ನಾವು ಕಡಿವಾಣ. ಇನ್ನೊಂದು ಅಲಾರ್ಮಿಂಗ್ ಫ್ಯಾಕ್ಟರ್ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂತ ಹೇಳಿದರೆ ಈ ಡಯಾಬಿಟಿಸ್ ಅನ್ನೋದು ಇದು ಸ್ಟ್ಯಾಟಿಸ್ಟಿಕ್ಸ್ನಿಂದ ಪ್ರೂವ್ ಆಗಿದೆ. ನಗರ ಪ್ರದೇಶದ ಜನರಲ್ಲಿ 100ರಲ್ಲಿ 75 ಮಂದಿ ನಗರ ಪ್ರದೇಶದ ಜನರು ಡಯಾಬಿಟಿಸ್ನಿಂದ ಬಳಲ್ತಾ ಇದ್ದಾರೆ. ಅಂದರೆ ಒತ್ತಡದ ಜೀವನ ಶೈಲಿ, ಎನ್ವೈರನ್ಮೆಂಟಲ್ ಪೊಲ್ಯೂಷನ್, ಆಹಾರದ ಇದು ಪ್ರಾಬ್ಲಮ್ಸ್. ಆದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಇರುವವರಿಗೆ ಕಡಿಮೆ ಅಂತೇಳಿ, ಯಾಕೆಂದರೆ ಅಲ್ಲಿ ಶುದ್ಧ ಗಾಳಿ, ಬೆಳಕು, ಆಹಾರ, ನೀರು, ಲೈಫ್ ಸ್ಟೈಲು ಅದೇ ರೀತಿ ಇರ್ತದೆ, ಸ್ಟ್ರೆಸ್ ಫ್ರೀ ಲೈಫ್ ಇರುತ್ತದೆ. ಇನ್ನು ಯಂಗರ್ ಏಜ್, ಈಗಿನ ಯುವಕರಲ್ಲಿ ಈಗ ಬರುವಂತಹ ಮಧುಮೇಹಗಳಲ್ಲಿ 75% ಯಂಗ್ ಏಜಲ್ಲೇ ಬರ್ತಾ ಇದೆ. ಇದು ಯುವಕರಲ್ಲಿ ಈಗ ಬಿಸಿ ರಕ್ತದ ಜೊತೆಗೆ ಸಿಹಿ ರಕ್ತನೂ ಬರಲಿಕ್ಕೆ ಕಾರಣ ಆಗ್ತಾ ಇದೆ. ಇದನ್ನೆಲ್ಲ ನಾವು ನಮ್ಮ ಯುವಜನರು ಅರ್ಥ ಮಾಡಿಕೊಳ್ಬೇಕು. ನಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಳ್ಳಬೇಕು ಮತ್ತು ಆಹಾರ ಪದ್ಧತಿ ಬದಲಾವಣೆ ಮಾಡಿಕೊಳ್ಬೇಕು. ಬಂದರೆ ಅದನ್ನು ನಾವು ಬದಲಾವಣೆ ಮಾಡಿದರೆ ಈ ರೋಗ ಬಾರದಂತೆ ನಾವು ತಡೆಗಟ್ಟಲಿಕ್ಕೆ ಸಾಧ್ಯ. ಆದರೆ ಮತ್ತೆ ಇನ್ನೊಂದು ಬಂದರೂ ಸಹ ಅದನ್ನು ಪರಿಣಾಮಕಾರಿಯಾಗಿ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಈಗೆಲ್ಲ ಡಯಾಬಿಟಿಸ್, ಹೈಪರ್ ಟೆನ್ಷನ್ ವೆರಿ ಕಾಮನ್. ಈಗ ಎವ್ರಿ ಆಲ್ಟರ್ನೇಟ್ ಪರ್ಸನಿಗೆ ಇದೆ. ಅದನ್ನು ನಾವು ಜನರಿಗೆ ಕೆಲವರು ಡಯಾಬಿಟಿಸ್ ಬಂದು ಕೂಡಲೇ ಅಯ್ಯೋ ಮಾನ್ ತಗೊಂಡು ಎನ್ನ ಲೈಫ್ ಮುಗಿಂಡ್ ಅಂತ ಹೇಳ್ತಾರೆ. ಆ ರೀತಿ ಪ್ರಶ್ನೆ ಆಗಲಿಕ್ಕಿಲ್ಲ. ಯಾಕೆಂದರೆ ಡಯಾಬಿಟಿಸ್ ಬಂದರೂ ಸಹ ನೀವು 100 ವರ್ಷ ಬದುಕ್ಬೋದು. ಬದುಕಿದವರು ಇದ್ದಾರೆ. ಕಂಟ್ರೋಲ್ ಮಾಡಿದರೆ ಖಂಡಿತವಾಗೂ ಅದನ್ನು ನಿಯಂತ್ರಣ ಮಾಡ್ಬೋದು. ಇತರರ ಜೊತೆ ಆರಾಮಾಗಿ ಬದುಕಲಿಕ್ಕೆ ಸಾಧ್ಯ ಇದೆ. ಈ ವಿಚಾರವನ್ನು ನಾನು ನಮ್ಮ ಕೇಳುಗರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎಲ್ಲರೂ ತಿಳ್ಕೊಳ್ಬೇಕಾದದ್ದು ಒಂದೇ ವಿಷಯ, ನಮ್ಮ ಆ ಒಂದು ಜೀವನ ಪದ್ಧತಿ, ನಮ್ಮ ಒತ್ತಡದ ಕಾರ್ಯಕ್ರಮಗಳು, ನಮ್ಮ ಆಹಾರ ಪದ್ಧತಿ, ಇವು ಎಲ್ಲವೂ ಸರಿಯಾಗಿದ್ದರೆ ನಾವೆಲ್ಲವೂ ಸರಿಯಾಗಿರಲಿಕ್ಕೆ ಸಾಧ್ಯ. ಇದರ ಮಧ್ಯೆಯೂ ರೋಗ ಬರಬಹುದು, ಬಂದ ಕೂಡಲೇ ಅದನ್ನು ಎಲ್ಲವೂ ಮುಗಿದು ಅಂತ ಭಾವಿಸಬೇಕಾಗಿಲ್ಲ. ಆ ರೋಗವನ್ನು ನಿಯಂತ್ರಿಸುವಂತಹ ಒಂದು ಐಚ್ಛಿಕ ಶಕ್ತಿ ನಮ್ಮೊಳಗೆ ಬೇಕಾಗ್ತದೆ ಅಂತ ಹೇಳಿಕೊಳ್ತಾ, ಈಗ ಈ ರೋಗ ನಿರ್ಣಯ ಹೇಗೆ ಮತ್ತು ಇದರ ಚಿಕಿತ್ಸೆ ಮತ್ತು ನಿಯಂತ್ರಣ ಹೇಗೆ ಮಾಡಬಹುದು ಡಾಕ್ಟರ್ ಕಿಶನ್ ರಾವ್ ಅವರು? ಈಗ ನಾವು ರೋಗ ಲಕ್ಷಣಗಳು ಏನು ಹೇಳಿದ್ವಿ,
ನಮ್ಮಲ್ಲಿ ಆ ರೋಗ ಲಕ್ಷಣ ಸಿಂಪ್ಟಮ್ಸ್ ಅಂತ ಹೇಳ್ತಾರೆ. ನಮ್ಮಲ್ಲಿ ಯಾವುದೇ ತೊಂದರೆಗಳು ನಮಗೆ ಕಂಡಾಗ ಅಥವಾ ನಾವು ಅನುಭವಿಸಿದಾಗ ನಾವು ನಮ್ಮ ಪ್ರಾಥಮಿಕ ಚಿಕಿತ್ಸೆಗಳ ಬಳಿಗೆ ಹೋದಾಗ ಅವರಿಗೆ ಅರಿವಾಗ್ತದೆ ನಮ್ಮ ಸಿಂಪ್ಟಮ್ಸ್ ಅಥವಾ ನಮ್ಮ ರೋಗ ಲಕ್ಷಣಗಳನ್ನು ನೋಡಿ ಇವರಿಗೆ ಇದು ಇರಬಹುದು ಅಂತ ಅವರಿಗೆ ಒಂದು ಅರಿವಾಗಿ ನಮಗೆ ಪ್ರಾಥಮಿಕವಾಗಿ ಕೆಲವು ಬ್ಲಡ್ ಟೆಸ್ಟ್ಗಳನ್ನ ಮಾಡ್ತಾರೆ. ಅದು 2-3 ವಿಧ ಇದೆ. ಒಂದು ಫಾಸ್ಟಿಂಗ್ ಬ್ಲಡ್ ಶುಗರ್ ಅಂತ, ನಾವು 7-8 ಗಂಟೆಗಳಷ್ಟು ಸಮಯ ಉಪವಾಸ ಮಾಡಿ ನಂತರ ರಕ್ತದಲ್ಲಿ ಸಕ್ಕರೆ ಅಂಶವನ್ನ ಪರಿಶೀಲಿಸುವಂಥದ್ದು. ಅವಾಗ ಸಾಮಾನ್ಯವಾಗಿ 100 mg ಅಂತ ಹೇಳ್ತೇವೆ ಪರ್ ಡೆಸಿಲೀಟರ್, ಅದ್ರ ಕೆಳಗಡೆ ಇರಬೇಕು, 100ರಿಂದ ಕೆಳಗಡೆ ಇರಬೇಕು. 100ರಿಂದ 125 ಇದ್ರೆ ಅದು ಪ್ರೀ ಡಯಾಬಿಟಿಕ್ ಸ್ಟೇಜ್, ಒಂದು ಸ್ವಲ್ಪ ಅದೊಂದು ಅಲಾರ್ಮಿಂಗ್, ಅಂದ್ರೆ ಬರುವ ಸಾಧ್ಯತೆಗಳು ಉಂಟು, ಈಗಲೇ ಬರ್ಲಿಕ್ಕೆ ತಯಾರಾಗಿದೆ. ಹೌದು. 126 ಮೇಲೆ ಇದ್ರೆ, ಫಾಸ್ಟಿಂಗ್ ಬ್ಲಡ್ ಶುಗರ್ 126 ಮೇಲಿದ್ರೆ ನಾವು ಅವರನ್ನ, ಅದು ಒಂದು ಸಲಕ್ಕಲ್ಲ 2-3 ಸಲ ಚೆಕ್ ಮಾಡಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಟೆಸ್ಟ್ ಮಾಡಿ 126 ಮೇಲೆ ಪರ್ಸಿಸ್ಟ್ ಉಂಟು ಅಂದ್ರೆ ನಾವು ಅವ್ರನ್ನ ಡಯಾಬಿಟಿಕ್ ಅಂತ ಲೇಬಲ್ ಮಾಡ್ತೇವೆ ಮತ್ತೆ ಟ್ರೀಟ್ಮೆಂಟ್ ಶುರು ಮಾಡ್ತೇವೆ. ಇನ್ನೊಂದು ರ್ಯಾಂಡಮ್ ಬ್ಲಡ್ ಶುಗರ್ ಅಂತ, ಎನಿ ಟೈಮ್ ನೀವು ಯಾವಾಗ ಕ್ಲಿನಿಕ್ ಬಂದ್ರು, ಯಾವಾಗ ಚಿಕಿತ್ಸಕರನ್ನು ಮೀಟ್ ಆದಾಗಲೂ ಅವ್ರನ್ನ ಬ್ಲಡ್ ಶುಗರ್ ಮಾಡುವಂಥದ್ದು. ಅವಾಗ ಸಾಮಾನ್ಯವಾಗಿ 140 ಕೆಳಗಡೆ ಇರಬೇಕು ರಕ್ತದಲ್ಲಿ ಸಕ್ಕರೆ ಅಂಶ, 140 ಕೆಳಗಡೆ. 140ರಿಂದ 200 ಇದೆ ಪ್ರೀ ಡಯಾಬಿಟಿಕ್ ಸ್ಟೇಜ್ ಅಂತ ಹೇಳ್ತೇವೆ. 200ರಿಂದ ಮೇಲೆ ಉಂಟು ಅಂದ್ರೆ ಅದು ಅಗೇನ್ ಸಜೆಸ್ಟಿವ್ ಆಫ್ ಡಯಾಬಿಟಿಸ್ ಅಂತ. ಇದೆಲ್ಲ ಕೆಲವೊಮ್ಮೆ ನಮ್ಮ ಆಹಾರದ ಮೇಲೆ ಅವಲಂಬಿತ ಆಗಿರ್ತದೆ. ನಾವು ಈಗ ಒಂದು ಐಸ್ ಕ್ರೀಮ್ ತಿಂದು ಹೋಗಿರ್ಬೋದು ಅಥವಾ ಸ್ವೀಟ್ ತಿಂದು ಹೋಗಿರ್ಬೋದು, ಆದ್ರಿಂದ ನಮ್ಮ ಲೋಪದೋಷಗಳು ಬರ್ಬೋದು ಟೆಸ್ಟ್ ಅಲ್ಲಿ. ಇದೆಲ್ಲದಕ್ಕೂ ಮಿಗಿಲಾಗಿ ಒಂದು ಟೆಸ್ಟ್ ಇದೆ, HbA1c ಅಂತ, ಗ್ಲೈಕೋಸಿಲೇಟೆಡ್ ಹಿಮೋಗ್ಲೋಬಿನ್ ಅಂತ ಹೇಳ್ತೇವೆ. ಆ ಟೆಸ್ಟ್ ಮಾಡಿದಾಗ ಅದು ಒಂದು ದಿನ ಅಲ್ಲ, ಒಂದು ವಾರ ಅಲ್ಲ, ನಮ್ಮ 2ರಿಂದ 3 ತಿಂಗಳ ಅವಧಿಯಲ್ಲಿ ನಮ್ಮ ಬಾಡಿಯಲ್ಲಿ ಶುಗರ್ನ ಬ್ಯಾಲೆನ್ಸ್ ಹೇಗಿತ್ತು ಅಂತ ಅದನ್ನ ನಮಗೆ ತಿಳುವಳಿಕೆ ನೀಡ್ತದೆ. ಸೊ ಆ ಟೆಸ್ಟ್ ಅನ್ನು ಮಾಡಿದಾಗ ನಮ್ಮ ಶುಗರ್ ಕಂಟ್ರೋಲ್ ಹೇಗಿತ್ತು ಅಂತ ಗೊತ್ತಾಗ್ತದೆ. ಅದರಿಂದ ಮಾಡೋದ್ರ ಮೂಲಕ ಸಾಮಾನ್ಯವಾಗಿ ಅದು 5.5 ಇಂದ 6 ಒಳಗಡೆ ಇರಬೇಕು. 6-6.5 ಮೇಲೆ ಉಂಟು ಅಂದ್ರೆ ಅದನ್ನ ನಾವು ಅಗೇನ್ ಅದು ಸಜೆಸ್ಟಿವ್ ಆಫ್ ಡಯಾಬಿಟಿಸ್ ಅಂತ ಹೇಳ್ತೇವೆ. ಸೊ ಈ ರೀತಿಯಾಗಿ ಕೆಲವು ನಿರ್ದಿಷ್ಟ ಟೆಸ್ಟ್ಗಳನ್ನ ಮಾಡುವುದರ ಮೂಲಕ ನಾವು ಅವರು ಡಯಾಬಿಟಿಸ್ ಉಂಟಾ ಇಲ್ವಾ ಅಂತ ನಾವು ಅದನ್ನ ಕಂಡುಹಿಡಿಯಬೇಕು. ಈ ರಿಪೋರ್ಟ್ ನೋಡಿ ಕ್ಲಿನಿಕಲ್ ಸಿಂಪ್ಟಮ್ಸ್ ಏನಿದೆ, ರೋಗದ ಲಕ್ಷಣಗಳನ್ನ ತಾಳೆ ಹಾಕಿ ಮತ್ತೆ ನಾವು ಚರಿತ್ರೆಯನ್ನು ತಿಳ್ಕೊಳ್ತೇವೆ. ಫ್ಯಾಮಿಲಿ ಹಿಸ್ಟ್ರಿ ಇದೆಯಾ, ಮಾವನಿಗಿದೆಯಾ, ತಂದೆ ತಾಯಿಗಿದೆಯಾ, ಇದನ್ನೆಲ್ಲ ಕೋರಿಲೇಟ್ ಮಾಡಿಕೊಂಡು ನಾವು ವಿ ವಿಲ್ ಕಮ್ ಟು ಎ ಕನ್ಕ್ಲೂಷನ್. ಬಂದ ಕೂಡಲೇ ಶುಗರ್ 250 ಉಂಟು, ನೀವು ಡಯಾಬಿಟಿಸ್ ಅಂತ ಹೇಳಿ ಪೇಷಂಟ್ ಸಲಕ್ಕೆ ನಾವು ಹಾಗೆ ಒಂದು ಟೆಸ್ಟ್ ಅನ್ನು ನೋಡಿಕೊಂಡು ನಾವು ಅವ್ರನ್ನ ಡಯಾಬಿಟಿಸ್ ಅಂತ ಹೇಳುವಾಗಿಲ್ಲ. ಯಾರೋ ಒಂದ್ಸಲ ನಾವು ಟೆಸ್ಟ್ ಮಾಡಿದಾಗ 250 ಉಂಟು ಡಯಾಬಿಟಿಸ್, ಆ ತರ ಅಲ್ಲ. ಈ ಎಲ್ಲ ಸಂದರ್ಭ ಅದರ ಸುತ್ತಲಿರೋ, ಅದಕ್ಕೆ ಉತ್ತಮ ಡಾಕ್ಟರ್ನ ಭೇಟಿಯಾಗಿ ಅವರ ಸಜೆಷನ್ ಮೂಲಕ ಟ್ರೀಟ್ಮೆಂಟ್ ಅಥವಾ ಡಯಾಗ್ನೋಸಿಸ್ ಮಾಡಿಸ್ಬೇಕು ಅಂತ ಹೇಳೋದು. ಅದಕ್ಕೆ ಯಾರೋ ಮಾತಿನ ಮೂಲಕ ಅವರ ಮಾತಿನ ಕೇಳಿಕೊಂಡು ಇದನ್ನೆಲ್ಲ ಡಯಾಗ್ನೋಸಿಸ್ ನಾವೇ ಸೆಲ್ಫ್ ಡಿಸಿಷನ್ ತಗೊಳ್ಬಾರ್ದು. ಈಗ ನಾವು 250 ಅಂತ ಹೇಳ್ತೇವೆ ಕಾರ್ಯಕ್ರಮದಲ್ಲಿ, ಮನೆಯಲ್ಲಿ ಶುಗರ್ ನೋಡ್ತಾರೆ 300 ಇದೆ, ನನಗೆ ಶುಗರ್ ಉಂಟು ಅಂತೇಳಿ ಅವನು ಮಲ್ಕೊಂಡು ಟೆನ್ಷನ್ ಮಾಡಿದ್ರೆ ಶುಗರ್ ಮತ್ತು ಜಾಸ್ತಿ ಆಗ್ತದೆ. ಸೊ ಶುಗರ್ ಅನ್ನ, ಡಯಾಬಿಟಿಸ್ ಇದೆಯೋ ಇಲ್ಲೋ ಅನ್ನೋದನ್ನ ಅದಕ್ಕೆ ಒಂದು ನಿರ್ದಿಷ್ಟವಾದ ವೈಜ್ಞಾನಿಕ ವಿಧಾನಗಳಿದೆ. ಇಂತಹ ಟೆಸ್ಟ್ಗಳನ್ನು ಇಂತಿಷ್ಟು ಸಲ ಮಾಡಬೇಕು, ಅದನ್ನು ಕೋರಿಲೇಟ್ ಮಾಡಬೇಕು, ಎಲ್ಲವನ್ನ ಮಾಡಿ ವೈದ್ಯರು ರೋಗ ನಿರ್ಣಯ ಮಾಡ್ತಾರೆ. ನೀವು ಯಾವತ್ತೂ ರೋಗ ನಿರ್ಣಯ ಮಾಡಬೇಡಿ, ರೋಗದ ಚಿಕಿತ್ಸೆಯ ನಿರ್ಣಯವನ್ನು ನೀವು ಮಾಡಬೇಡಿ. ನೀವು 300 ಉಂಟು ಅಂತೇಳಿ ನಾನು ಇವತ್ತಿಂದ ಶುಗರ್ಲೆಸ್ ಟೀ ಕುಡಿಯೋದು ಅಂತೇಳಿ ಮನೆಯಲ್ಲಿ ನೀವು ಆ ರೀತಿ ನೀವು ಮಾಡಿಕೊಂಡ್ರೆ ಖಂಡಿತವಾಗಿ ತಾವು ಹೇಳಿದಾಗ ಇಟ್ ಈಸ್ ಅ ಸ್ಲೋ ಡಿಸೀಸ್. ನಿಧಾನವಾಗಿ ಒಂದೊಂದೇ ಅಂಗಾಂಗಗಳನ್ನು, ಕಣ್ಣು ಇರ್ಬೋದು, ಕಿಡ್ನಿ ಇರ್ಬೋದು, ಹೃದಯ ಇರ್ಬೋದು ಅಥವಾ ನರಗಳಿರ್ಬೋದು, ಸ್ಲೋ ಆಗಿ ಒಂದೊಂದೇ ಅಂಗಗಳನ್ನು ನುಂಗಿ ನೀರು ಕುಡಿದು ಆಪೋಷಣ ಮಾಡ್ತದೆ. ಸ್ಲೋಲಿ ನಿಮಗೆ ಇವತ್ತು ಡಯಾಬಿಟಿಸ್ ಇರುವವರು ನಾಳೆನೇ ಸಾಯೋದಿಲ್ಲ. ನಿಧಾನವಾಗಿ ಒಂದು 10 ವರ್ಷ ಆದಾಗ ನಿಮಗೆ ಒಂದೊಂದೇ ಅಂಗಗಳು, ಕಣ್ಣು ಕಾಣದೇ ಇರುವಂಥದ್ದು, ಇಲ್ಲಿ ಚರ್ಮದಲ್ಲಿ ಸ್ಪರ್ಶ ಇಲ್ಲದೆ ಇರುವಂಥದ್ದು, ಕಿಡ್ನಿ ಸೀರಮ್ ಕ್ರಿಯಾಟಿನಿನ್ ಜಾಸ್ತಿ ಆಗುವಂಥದ್ದು, ಬೇರೆ ಬೇರೆ ನೆಫ್ರೋಪತಿ ಅಂತ ಹೇಳ್ತೇವೆ, ಬೇರೆ ಬೇರೆ ರೀತಿಯ ತೊಂದರೆಗಳು ಕಾಣಿಸ್ತದೆ. ಸೊ ರೋಗ ನಿರ್ಣಯ ವೈದ್ಯರು ಮಾಡ್ತಾರೆ, ರೋಗದ ಚಿಕಿತ್ಸೆಯನ್ನು ವೈದ್ಯರೇ ಮಾಡ್ತಾರೆ. ನೀವೇನಿದ್ರು ಸಹ ವೈದ್ಯರ ಸೂಚನೆಗಳನ್ನ ಪಾಲಿಸಿದ್ರೆ ಸಾಕು. ಶುಗರ್ ಜಾಸ್ತಿ ಅಂದ್ರೆ ಬರೇ ಡಯಾಬಿಟಿಸ್ ಒಂದೇ ಕಾರಣ ಅಲ್ಲ. ಶುಗರ್ ಬಾಡಿಯಲ್ಲಿ ಜಾಸ್ತಿ ಆಗಲಿ ತುಂಬಾ ಕಾರಣಗಳಿವೆ. ಅದರಲ್ಲಿ ಒಂದು ಡಯಾಬಿಟಿಸ್. ಅದೇ ಸರ್ ಆಗ ಹೇಳಿದಾಗೆ, ಒಬ್ಬನಿಗೆ ಇನ್ಫೆಕ್ಷನ್ ಉಂಟು, ತುಂಬಾ ಸ್ಟ್ರೆಸ್ ಅಲ್ಲಿ ಇದ್ದಾನೆ, ಒಂದು ಸಲ ಏನೋ ಒಂದು ಸ್ಟ್ರೆಸ್ ಅಲ್ಲಿ ಒಂದು ವೈರಲ್ ಡಿಸೀಸ್ ಬಂದು ಸ್ಟ್ರೆಸ್ ಉಂಟು, ಬೇರೆ ಬೇರೆ ಒಂದು ಶಸ್ತ್ರಚಿಕಿತ್ಸೆ ಆಯ್ತು. ಯಾರೊಬ್ಬ ನಾರ್ಮಲ್ ಮನುಷ್ಯನಿಗೆ ಒಂದು ಶಸ್ತ್ರಚಿಕಿತ್ಸೆ ಆಯ್ತು ಅಂದ್ರೆ ಅವನಿಗೆ ತದನಂತರ ಅವನ ಬ್ಲಡ್ ಶುಗರ್ ಲೆವೆಲ್ಸ್ ಹೈ ಇರ್ತದೆ. ಸ್ಟ್ರೆಸ್ ಅಲ್ಲಿ ಇರ್ತಾನೆ. ಹೌದು, ಆಕ್ಸಿಡೆಂಟ್ ಆದಾಗ ಪಾಲಿಟ್ರೋಮಾ ಅಂತ ಹೇಳ್ತಾರೆ. ಆಕ್ಸಿಡೆಂಟ್ ಆಗಿ ನೀವು ಪೋಸ್ಟ್ ಆಫ್ ವಾರ್ಡ್ ಅಲ್ಲಿ ಇರುವಾಗ ಸಡನ್ 400 ಇರ್ತದೆ, ಅದನ್ನ ನಾವು ಮೆಟಬಾಲಿಕ್ ರೆಸ್ಪಾನ್ಸ್, ಡಯಾಬಿಟಿಸ್ ಅಲ್ಲ, ಡಯಾಬಿಟಿಸ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅಂದ್ರೆ ಒಮ್ಮೆಗೆ ಒತ್ತಡದಲ್ಲಿ ಏರುವಂತಹ ರಕ್ತದ ಅದನ್ನು ಡಯಾಬಿಟಿಸ್ ಅಂತ ಹೇಳುದಿಲ್ಲ ಪರಿಣಾಮ. ಹೌದು ಹೌದು ಹೌದು.
ಅಂದರೆ ಜನರು ತಿಳ್ಕೊಳ್ಬೇಕಾದದ್ದು ಒಂದೇ, ನಾವು ಸ್ವಯಂ ನಿರ್ಧಾರ ಮಾಡುವ ಹಾಗಿಲ್ಲ. ಯಾವುದಕ್ಕೂ ವೈದ್ಯರ ಚಿಕಿತ್ಸೆ ಸಲಹೆ ಅತಿ ಉತ್ತಮ. ಅದರಲ್ಲೂ ವಿಶೇಷವಾಗಿ ಮಧುಮೇಹಿಗಳು ಇದನ್ನು ಗಮನಿಸಬೇಕು. ಯಾಕೆಂದರೆ ಇದರ ಬಗ್ಗೆ ಹೇಳುವಾಗ ಕೇವಲ ನಿಧಾನವಾಗಿ ಕೊಲ್ಲುವ ರೋಗ ಅಂತಲೇ ಅಲ್ಲ ಹೇಳೋದು, ಮನುಷ್ಯನನ್ನು ಕೊಲ್ಲದೆ ಕೊಲ್ಲುವ ರೋಗ ಅಂತಲೂ ಇದಕ್ಕೆ ಹೇಳ್ತಾರೆ. ಅಂದರೆ ತುಂಬ ಸಫರ್ ಆಗ್ತಾರೆ. ಎಂತ ಗೊತ್ತುಂಟಾ, ತುಂಬ ಲಾಂಗ್ ಟರ್ಮ್ ಅಲ್ಲಿ ಅವರು ಒಂದೊಂದು, ಇದು ಡಯಾಬಿಟಿಸ್ ಅನ್ನೋದು ಒಂದು ಅಂಗದ ಅಥವಾ ಒಂದು ಅಂಗಾಂಗದ ರೋಗ ಅಲ್ಲ, ಇದು ನಮ್ಮ ಫುಲ್ ಬಾಡಿಯನ್ನ ಇನ್ವಾಲ್ವ್ ಆಗ್ತದೆ. ಎಲ್ಲ ಬಾಡಿ, ಕಣ್ಣಿನಿಂದ ಹಿಡಿದು ತಲೆಯಿಂದ ಹಿಡಿದು, ತಲೆ ಬ್ರೈನಿಂದ ಹಿಡಿದು ಕಣ್ಣಿರ್ಬೋದು, ಕಣ್ಣಲ್ಲಿ ರೆಟಿನೋಪತಿ, ಡಯಾಬಿಟಿಕ್ ರೆಟಿನೋಪತಿ ಅಂತ ಕಣ್ಣು ಮಂಜಾಗುವುದು ಅಥವಾ ಕಣ್ಣಿನ ದೃಷ್ಟಿಯನ್ನು ಕಳ್ಕೊಳ್ಳುವಂತ ಸಂದಿಗ್ಧ ಇರ್ತದೆ. ನೆಕ್ಸ್ಟ್ ಬಾಯಲ್ಲಿ ದಂತ, ಮತ್ತೆ ನಮ್ಮ ಡಾಕ್ಟರ್ ಅದ್ರ ಬಗ್ಗೆ ವಿವರಿಸಲಿದ್ದಾರೆ, ದಂತ ಇಲ್ಲಿ ಓರಲ್ ಕ್ಯಾವಿಟಿಯಲ್ಲಿ ತುಂಬಾ ಪ್ರಾಬ್ಲಮ್ಸ್ ಆಗ್ತದೆ. ಅದೇ ರೀತಿ ಹಾರ್ಟಿಗೆ ತುಂಬಾ ಪ್ರಾಬ್ಲಮ್ ಉಂಟು ಡಯಾಬಿಟಿಸ್ ಇಂದಾಗಿ ಲಾಂಗ್ ಟರ್ಮ್ ಅಲ್ಲಿ. ಡಯಾಬಿಟಿಕ್ ನೆಫ್ರೋಪತಿ ಅಂತ ಹೇಳ್ತೇವೆ, ಕಿಡ್ನಿ ತೊಂದರೆ ಆಗಿ ಯೂರಿನ್ ನಲ್ಲಿ ತೊಂದರೆ ಆಗ್ತದೆ, ಯೂರಿನ್ ಹೋಗುವುದರಲ್ಲಿ ಎಲ್ಲ ನರಗಳು ಇನ್ವಾಲ್ವ್ ಆಗ್ತದೆ. ನಿಧಾನವಾಗಿ ನರದಲ್ಲಿ ಸಕ್ಕರೆ ಅಂಶ ಜಾಸ್ತಿಯಾಗಿ ನ್ಯೂರೋಪತಿ ಅಂತ ಹೇಳ್ತೇವೆ, ನರದ ಇನ್ವಾಲ್ವ್ ಆಗ್ತದೆ. ಮತ್ತೆ ಈ ಡಯಾಬಿಟಿಕ್ ಎಲ್ಲ ಏನ್ ತೊಂದರೆ ಅಂದ್ರೆ ಮೈನ್ ಆಗಿ ಈ ಡಯಾಬಿಟಿಕ್ಸ್ ಅಲ್ಲಿ ರೋಗ ನಿರೋಧಕ ಶಕ್ತಿ ಅಥವಾ ಇಮ್ಯುನಿಟಿ ಪವರ್ ಅಂತ ಏನ್ ಹೇಳ್ತೇವೆ ಅದು ಕಮ್ಮಿ ಆಗ್ತದೆ. ಅವರು ಇಮ್ಯುನೋ ಸಪ್ರೆಸ್ಡ್, ಅವರಲ್ಲಿ ಇಮ್ಯುನಿಟಿ ಸಪ್ರೆಸ್ ಆಗಿರ್ತದೆ. ಇದರಿಂದಾಗಿ ಅವರು ಎಲ್ಲ ಸೆಕೆಂಡರಿ ಇನ್ಫೆಕ್ಷನ್, ಎಲ್ಲ ರೀತಿಯ ಇನ್ಫೆಕ್ಷನ್ಗಳಿಗೆ, ಈಗ ಕೋವಿಡ್ ಇರ್ಬೋದು, ಕೋವಿಡ್ ಇನ್ಫೆಕ್ಷನ್ ಡಯಾಬಿಟಿಕ್ಸ್ ಅಲ್ಲಿ ಕಾಮನ್. ಯಾಕೆಂದ್ರೆ ಅವರಲ್ಲಿ ಆ ರೋಗ ನಿರೋಧಕ ಶಕ್ತಿ ಇರುವುದಿಲ್ಲ, ಅದರಿಂದ ಅವರು ಎಲ್ಲ ರೀತಿಯಂತಹ ವೈರಸ್ಗಳಿಗೆ, ಬ್ಯಾಕ್ಟೀರಿಯಾಗಳಿಗೆ ಅವರು ಪ್ರೋನ್ ಆಗಿರ್ತಾರೆ. ಅವರಲ್ಲಿ ಆಗಾಗ ಮೈಯಲ್ಲಿ ಚರ್ಮ ರೋಗ ಬರೋದಿರ್ಬೋದು, ಕೂರ ಆಗೋದಿರ್ಬೋದು, ಅಥವಾ ರೆಸಿಗೆ ಆಗೋದಿರ್ಬೋದು, ಕಾಲಲ್ಲಿ ಹುಣ್ಣಾಗೋದಿರ್ಬೋದು, ಇದೆಲ್ಲ ಅವರಿಗೆ ಜಾಸ್ತಿ. ಯೂರಿನ್ ಇನ್ಫೆಕ್ಷನ್ ಆಗ್ತದೆ, ಬಾಯಿಯಲ್ಲಿ ಕೀವು ತುಂಬಿಕೊಳ್ಳುವಂಥದ್ದು, ಇಂಥದ್ದೆಲ್ಲ ಇನ್ಫೆಕ್ಷನ್ಸ್ ವೆರಿ ಕಾಮನ್ ಇನ್ ಡಯಾಬಿಟಿಸ್. ಕಾರಣ ಇಮ್ಯುನಿಟಿ ಲೆವೆಲ್ ಸಪ್ರೆಸ್ ಆಗಿರುವಂಥದ್ದು, ದೇಹದಲ್ಲಿ ರಕ್ಷಣಾ ವ್ಯವಸ್ಥೆ ಕುಂದಾಗಿರುತ್ತದೆ. ಇದನ್ನು ಜನರು ಅರ್ಥ ಮಾಡ್ಕೊಳ್ಬೇಕು. ಇದು ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಡಯಾಬಿಟಿಸ್ ಅಂದ್ರೆ ಶುಗರ್ ತಿನ್ನಬಾರದಂತ ಅಷ್ಟೇ ಜನ ತಿಳ್ಕೊಂಡಿದ್ದಾರೆ. ಶುಗರ್ ನೀವು ತಿಂದ ಕೂಡಲೇ ನೀವು ಏನು ಶುಗರ್ ತಿನ್ನದೇ ಇದ್ರೆ ತನ್ನಿಂತಾನೆ ನಿಮ್ಮ ಡಯಾಬಿಟಿಸ್ ಕಂಟ್ರೋಲ್ ಆಗೋದಿಲ್ಲ. ನಿಮ್ಮ ಒಬೆಸಿಟಿಯನ್ನು ಕಂಟ್ರೋಲ್ ಮಾಡಬೇಕು, ದೇಹದ ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡಬೇಕು. ಎಲ್ಲವನ್ನ ಚೇಂಜ್ ಮಾಡಿದ್ರೆ ಮಾತ್ರ ನಿಮ್ಮ ಶುಗರ್ ಕಂಟ್ರೋಲ್ ಆಗ್ತದೆ. 3 ಹೊತ್ತು ನೀವು ಸಕ್ಕರೆ ಹಾಕದೆ ಚಹಾ ಕುಡಿದ್ರೆ ನಿಮ್ಮ ಶುಗರ್ ಕಂಟ್ರೋಲಿಗೆ ಬರುವುದಿಲ್ಲ. ಶುಗರಿಗೆ ಮತ್ತೆ ಡಯಾಬಿಟಿಸ್ ಡೈರೆಕ್ಟ್ ಸಂಬಂಧ ಅಂತ ಅಲ್ಲ. ಶುಗರ್ ಇಂದಾಗಿ ಆ ಪ್ರೊಸೆಸ್ಡ್ ಶುಗರ್ಸ್ ನಾವು ತಿನ್ನೋದ್ರಿಂದ ಅದೇ ವೈಟ್ ಗೇನ್ ಆಗ್ತದೆ, ಮೈನಾಗೆ ಬೊಜ್ಜು ಅಂತ ಏನ್ ಹೇಳ್ತೇವೆ ಅದು ಕೂಡಿಕೊಳ್ತದೆ. ಅದರಿಂದಾಗಿ ಇದೆಲ್ಲ ಬೇರೆ ಬೇರೆ ನಮ್ಮ ರಕ್ತನಾಳಗಳು ಸಣ್ಣದಾಗ್ತವೆ, ಅದರಿಂದ BP ಬರ್ತದೆ, ಶುಗರ್ ಎಲ್ಲ ಒಂದಕ್ಕೊಂದೊಂದು ಸಂಬಂಧ. ನೀವು ಆಗ ಹೇಳಿದಾಗೆ ಒಂದಕ್ಕಿನ್ನೊಂದು ಫ್ರೀ ಅಂತ ಹೇಳ್ಬೋದು, ಒಂದು ಬಂದ್ರೆ ಇನ್ನೊಂದು ಫ್ರೀ ಅಂತ. ಹಾಗೆ ಇದೆಲ್ಲ ಒಂದಕ್ಕೊಂದು ಇಂಟರ್ ರಿಲೇಟೆಡ್ ಉಂಟು. ಆದ ಕಾರಣ ನಾವು ಈ ಮೂಲ ಕಾರಣ ಏನಿದೆ ಅದನ್ನ ನಾವು ಆದಷ್ಟು ಕಡಿವಾಣ ಹಾಕಿದರೆ ಇದನ್ನೆಲ್ಲ ನಾವು ತಡೆಗಟ್ಟಬಹುದು. ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕೊರಲ್ನ ವಿಶೇಷ ಮಾತುಕತೆ ಸುರಕ್ಷಾ ಸಂಜೀವಿನಿಯ ಈ ಮಾತುಕತೆಯಲ್ಲಿ ವಿಶ್ವ ಮಧುಮೇಹಿಗಳ ದಿನ ಅಂದರೆ ಈ ಜಾಗೃತಿ ಮತ್ತು ಮಾಹಿತಿ ಕೊಡುವಂತಹ ಕಾರ್ಯಕ್ರಮ. ಮಧುಮೇಹ ಸಾಕಷ್ಟು ಜನರಿಗೆ ಅವರಿಗೆ ಗೊತ್ತಿಲ್ಲದ ಹಾಗೆ ಇರ್ತದೆ, ಕೆಲವರಿಗೆ ಗೊತ್ತಿದ್ದು ಅದರ ಬಗ್ಗೆ ಅವರು ಬಹಳಷ್ಟು ಬಳಲ್ತಾ ಇರ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಮಧುಮೇಹ ಬಂದಿದೆ ಎಂದ ಕೂಡಲೇ ನಮ್ಮ ಜೀವನ ಮುಗಿಯಿತು ಅಂತ ಭಾವಿಸಬೇಕಾಗಿಲ್ಲ. ಇದರ ಬಗ್ಗೆ ನಿಯಂತ್ರಣ ಸಾಧ್ಯ ಇದೆ, ಚಿಕಿತ್ಸೆ ಸಾಧ್ಯ ಇದೆ. ಅದು ಹೇಗೆ ಏನು ಎನ್ನುವುದನ್ನು ತಿಳ್ಕೊಳ್ಬೇಕಿದ್ರೆ ಈ ಮಾತುಕತೆಯನ್ನು ಕೇಳಬೇಕು. ಈಗ ಡಾಕ್ಟರ್ ನಮಗೆ ಹೇಳ್ತಾರೆ, ಈ ಮಧುಮೇಹ ಅಂತ ಹೇಳಿದರೆ ಅದು ಚಿಕಿತ್ಸೆಗೆ ನಮ್ಮ ಅಂಕೆಗೆ ಒಳಪಡ್ತದೆ, ಮತ್ತು ಹೇಗೆ ಇದನ್ನು ಮಾಡಬಹುದು? ನೋಡಿ, ಮಧುಮೇಹದ ಚಿಕಿತ್ಸೆ ಬಗ್ಗೆ ಹೇಳೋದಾದ್ರೆ ಇದನ್ನು ನಾನು ಕಂಪ್ಲೀಟ್ ಆಗಿ ಕ್ಯೂರ್ ಮಾಡುವಂಥ ರೋಗ ಅಲ್ಲ. ಇದಕ್ಕೆ ಪರಿಪೂರ್ಣವಾದ ಚಿಕಿತ್ಸೆ ಅಂತ ಇಲ್ಲ. ಆದರೆ ಇದನ್ನು ಕಂಟ್ರೋಲ್ ಮಾಡುವಂಥದ್ದು, ಇದನ್ನು ಉಪಶಮನ, ಅದನ್ನು ನಿಯಂತ್ರಣದಲ್ಲಿ ಇಡುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಸೊ ವೈದ್ಯರು ಏನಿದ್ರು ಸಹ ನಿಮಗೆ ಈ ರೀತಿ ಮಾಡಬೇಕು ಅಂತ ಹೇಳ್ಬೋದು. ಅಂತಿಮವಾದ ನಿಯಂತ್ರಣ ಮಾಡುವಂಥ ಒಂದು ವಿಲ್ ಪವರ್ ಇರ್ಬೋದು ಅಥವಾ ಇಚ್ಛಾಶಕ್ತಿ, ಅಥವಾ ಅದನ್ನು ರೋಗಿಗಳು ಪಾಲಿಸಬೇಕು. ಸೊ ವೈದ್ಯರು ಏನು ನಿಮಗೆ ಔಷಧಿ ಕೊಟ್ಟಿರ್ತಾರೆ, ಅದರಲ್ಲಿ ಇನ್ಸುಲಿನ್ ಇಂಜೆಕ್ಷನ್ ಇರ್ಬೋದು. ಟೈಪ್ 1 ಡಯಾಬಿಟಿಸ್ಗೆ ಇನ್ಸುಲಿನ್ ಇಂಜೆಕ್ಷನ್ ಕೊಡ್ತಾರೆ. ಟೈಪ್ 2 ಆಗಿದ್ದರೆ ಸಾಮಾನ್ಯವಾಗಿ ಮಾತ್ರೆಗಳನ್ನು ಕೊಡ್ತಾರೆ. ಇಂತಿಷ್ಟು ಮಾತ್ರೆಗಳನ್ನು ಇಂತಿಷ್ಟು ಹೊತ್ತಿಗೆ ತಗೊಳ್ಳಿ ಅಂತ ಹೇಳಿ ವೈದ್ಯರು ನಿಮಗೆ ಹೇಳ್ತಾರೆ, ಅದನ್ನು ನೀವು ತಗೊಳ್ಬೇಕು. ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ, ಈ ವೈದ್ಯರು ಕೊಟ್ಟ ಮಾತ್ರೆಯನ್ನು ಇವರು ಒಮ್ಮೆ ವೈದ್ಯರು ಮಾತ್ರೆ ಕೊಟ್ಟರೆ ಮತ್ತೆ ಡಾಕ್ಟರ್ ಕಡೆ ತಲೆನೇ ಹಾಕುದಿಲ್ಲ. ಅವರು ಶುಗರ್ ಇದೆ ಅಂತ ಹೇಳಿದ್ರೆ ಡೋಸ್ ಅಡ್ಜಸ್ಟ್ಮೆಂಟ್ ಇದೆ. ಅದು ಅವ್ರು ಏನ್ ಹೇಳ್ತಾರೆ ರೋಗಿಗಳು, ನನಗೆ ಗೊತ್ತಾಗ್ತದೆ ಶುಗರ್ ಜಾಸ್ತಿ ಆದ್ರೆ ನಾನು ಒಂದು ಮಾತ್ರೆ ಎಕ್ಸ್ಟ್ರಾ ತಿನ್ನೋದು ಅಂತ ಹೇಳಿ. ಇದು ಬಹಳ ಅಪಾಯಕಾರಿ, ತುಂಬಾ ಅಪಾಯ. ಇದನ್ನ ಯಾವತ್ತು ಅವರಷ್ಟಕ್ಕೆ ಅವರು ನಿರ್ಧರಿಸಿ ಏನಕ್ಕೆ ಅಂತ ಹೇಳ್ತಾನೆ. ಅದು ಕೆಲವೊಮ್ಮೆ ಅವ್ರು ಜಾಸ್ತಿ ಆದಾಗ ಡೋಸ್ ಡಬಲ್ ಮಾಡಿದಾಗ ಶುಗರ್ ಜಾಸ್ತಿ ಇದ್ರೆ ಸರ್ ಹೇಳಿದಾಗ ಏನು ಜಾಸ್ತಿ ತೊಂದರೆ ಆಗುದಿಲ್ಲ, ಅಥವಾ ಅದಂತ ಪ್ರಾಣಕ್ಕೆ ಅಂತ ಅಪಾಯ ಇಲ್ಲ, ಅಥವಾ ಈ ಸಡನ್ ಆಗಿ ಯಾರು ಸಾಯುದಿಲ್ಲ. ಅದರ ಉಲ್ಟಾ ಅದೇ ಶುಗರ್ ಕಡಿಮೆ ಆದ್ರೆ ಸಡನ್ ಆಗಿ ಸಾಯ್ಬಹುದು. ಈಗ ಹೈಪೋಗ್ಲೈಸಿಮಿಯಾ ಅಂತ ಹೇಳ್ತಾರೆ, ಶುಗರ್ ಅಂಶ ಬಾಡಿಯಲ್ಲಿ ಕಡಿಮೆ ಆಗುದು, ಅದು ಜೀವಕ್ಕೆ ಇಮಿಡಿಯೇಟ್ ಆಗಿ ಕುತ್ತು ಬರಬಹುದು. ಏನಾಗ್ತದೆ, ಬಾಡಿಯಲ್ಲಿ ನಾವು ಶುಗರ್ ಜಾಸ್ತಿ ಆಗಿದೆ ಅಂತ ಅಂದ್ಕೊಂಡು ನಾವು ಇನ್ನೊಂದು ಜಾಸ್ತಿ ಡೋಸ್ ತಗೊಳ್ತೇವೆ, ಅಥವಾ ನಾವೇ ಮಾಡಿಫೈ ಮಾಡಿಕೊಂಡು ಜಾಸ್ತಿ ತಗೊಳ್ತೇವೆ. ಅವಾಗ ಸಡನ್ ಆಗಿ ಶುಗರ್ ಲೆವೆಲ್ ಸ್ಲೋ ಆಗಬಹುದು.
70ರಿಂದೆಲ್ಲ ಕೆಳಗೆ ಬಂತು ಅಂದ್ರೆ ಸಡನ್ ಆಗಿ ಅವರಿಗೆ ಬೆವರ್ಲಿಕ್ಕೆ ಶುರು ಆಗ್ತದೆ, ತಲೆ ತಿರ್ಲಿಕ್ಕೆ ಶುರು ಆಗ್ತದೆ, ಅನ್ಕಾನ್ಶಿಯಸ್ ಆಗಿ ಕೂಡಲೇ ಅದನ್ನ ಸರಿಯಾಗಿ ಅದನ್ನ ಗುರುತಿಸಲಿಲ್ಲ ಅಂದ್ರೆ, ಯಾರು ಮನೇಲಿ ಇಲ್ಲ ಗುರುತಿಸಲಿಲ್ಲ ಅಂದ್ರೆ ಅವರ ಪ್ರಾಣ ಅಪಾಯದಲ್ಲಿ ಇರ್ತದೆ. ಅದರಿಂದ ಅದು ತುಂಬಾ ಅಪಾಯಕಾರಿ. ನಮಗೇನು ಅದರಿಂದ ಬೆನಿಫಿಟ್ ಇಲ್ಲ. ನೀವು ಡಾಕ್ಟರ್ ಹತ್ರ ಬಂದು ತೋರಿಸಿಕೊಳ್ಳಿ ಅಂತ ಹೇಳೋದ್ರಿಂದ ಅದು ನಿಮ್ಮ ಒಳಿತಿಗಾಗಿ, ನಿಮ್ಮ ಒಳ್ಳೆದಕ್ಕಾಗಿ ಹೊರತು ಅದರಿಂದಾಗಿ ನಮಗೆ ಪೇಷಂಟ್ ಸುಖವಾಗಿದ್ರೆ, ಪೇಷಂಟ್ ಖುಷಿಯಾಗಿದ್ರೆ ನಾವು ನೆಮ್ಮದಿಯಿಂದ ಇರಬಹುದು. ನಾವು ಆ ನಿಟ್ಟಿನಲ್ಲಿ ಸೆಲ್ಫ್ ಮೆಡಿಕೇಶನ್ ಅಂತ ಏನು ಹೇಳ್ತೇವೆ, ನಾವಾಗಿ ಡೋಸ್ ಡಿಸೈಡ್ ಮಾಡ್ಕೊಳ್ಳುವಂಥದ್ದು ಅಂಥದ್ದೆಲ್ಲ ಮಾಡಬಾರ್ದು. ವೈದ್ಯರು ನಿಮಗೆ ಚಿಕಿತ್ಸೆ ಪ್ರತಿ 3 ತಿಂಗಳಿಗೊಮ್ಮೆ ನೀವು ಡಯಾಬಿಟಿಸ್ ಅವರು ವೈದ್ಯರನ್ನ ಕಾಣಲೇಬೇಕು. ನೀವು ದಿನ ಮನೆಯಲ್ಲಿ ಶುಗರ್ ಚೆಕ್ ಮಾಡಿ ಪರವಾಗಿಲ್ಲ, ಆದರೆ ಮಾಡಿಕೊಂಡು ನೀವು ಡೋಸೇಜನ್ನು ಅಡ್ಜಸ್ಟ್ ಮಾಡಬೇಡಿ. ಪ್ರತಿ 3 ತಿಂಗಳಿಗೊಮ್ಮೆ ವೈದ್ಯರ ಬಳಿ ಹೋಗಿ. ವೈದ್ಯರ ಬಳಿ ಹೋದಾಗ ಅವರು ಬರೀ ನಿಮ್ಮ ಶುಗರ್ ಮಾತ್ರ ನೋಡಲ್ಲ, ನೀವು ಬರೀ ಶುಗರ್ ಮಾತ್ರ ನೋಡಬಹುದು. ಅವರು ನಿಮ್ಮ ಕಣ್ಣು ಪರೀಕ್ಷೆ ಮಾಡ್ತಾರೆ, ನಿಮ್ಮ ಕಿಡ್ನಿ ಪರೀಕ್ಷೆ ಮಾಡ್ತಾರೆ, ಕಿಡ್ನಿ ಪ್ರೊಫೈಲ್, ರೀನಲ್ ಪ್ರೊಫೈಲ್ ಅಂತ ಮಾಡಿಸ್ತಾರೆ, ಹೃದಯದ ತಪಾಸಣೆ ECG ಮಾಡ್ತಾರೆ, ಹೃದಯದಲ್ಲಿ ಏನಾದ್ರು ಚೇಂಜಸ್ ಇದೆಯಾ ಅಂತ ನೋಡ್ತಾರೆ, ಮತ್ತೆ ಕೈಕಾಲುಗಳಲ್ಲಿ ನರಗಳಲ್ಲಿ ಏನಾದ್ರು ದುರ್ಬಲತೆ ಇದೆಯಾ, ಇದನ್ನೆಲ್ಲ ವೈದ್ಯರು ನೋಡ್ತಾರೆ. ನಾವು ಯಾಕೆ ವೈದ್ಯರು ಇದನ್ನೆಲ್ಲ ಸಣ್ಣ ಸಣ್ಣ ಅಂಶಗಳನ್ನು ನಾವು ಎಲ್ಲವನ್ನ ಪರಿಗಣಿಸಿ ನಿಮಗೆ ಕೆಲವೊಮ್ಮೆ ಮಾತ್ರೆಯನ್ನು ಚೇಂಜ್ ಮಾಡಬೇಕಾಗತ್ತೆ, ಶುಗರ್ ಕಂಟ್ರೋಲಿಗೆ ಬರಲಿಲ್ಲ ಅಂದರೆ, ಅಥವಾ ಕೆಲವೊಂದು ಮಾತ್ರೆಯಿಂದ ಅಡ್ಡ ಪರಿಣಾಮಗಳಿರ್ಬೋದು. ಇದನ್ನೆಲ್ಲ ನೋಡಿಕೊಂಡು ಮತ್ತೆ ರೋಗಿಗೆ ಬರೀ ಔಷಧಿಯ ಜೊತೆಗೆ ಬೇರೆ ಬೇರೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತವೆ. ಫುಡ್ ಮಾಡಿಫಿಕೇಶನ್ ಇರ್ತದೆ, ಅಥವಾ ನಿಮ್ಮ ವೆಯ್ಟ್ ಲಾಸ್, ಇಂತಿಷ್ಟು ವೆಯ್ಟ್ ನೀವು ಕಡಿಮೆ ಮಾಡಬೇಕು ಅಂತೇಳಿ. ನೀವು ನಿಮ್ಮ ವೆಯ್ಟನ್ನು 70 kg 80 kg ಮಾಡಿ ಒಂದು ಮಾತ್ರೆ ಬರಲಿ 2 ಮಾತ್ರೆ ತಗೊಂಡ್ರೆ ಅದು ತೊಂದರೆ ಆಗುವುದು ನಿಮಗೆ. ಇದನ್ನ ರೋಗಿಗಳು ಅರ್ಥ ಮಾಡಬೇಕು. ಸೊ ರೋಗವನ್ನ ಚಿಕಿತ್ಸೆಗಿಂತ ನಿಯಂತ್ರಣ ಮಾಡುವುದರಲ್ಲಿ ಹೆಚ್ಚಿನ ಜಾಣತನ ಇದೆ. ಅದಕ್ಕೆ ನೀವು ಡೋಸೇಜ್ ಅಡ್ಜಸ್ಟ್ ಮಾಡಬೇಡಿ, ವೈದ್ಯರ ಸಲಹೆ ತಗೊಳ್ಳಿ, ವೈದ್ಯರ ಮಾರ್ಗದರ್ಶನ ತೆಗೆದುಕೊಳ್ಳಿ. ಮತ್ತೆ ವೈದ್ಯರು ಏನೇನು ನಿಮಗೆ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಹೇಳ್ತಾರೆ, ಚಾಚು ತಪ್ಪದೆ ಅದನ್ನು ಪಾಲಿಸಲೇಬೇಕು. ಮಾಡಲಿಲ್ಲ ಅಂದ್ರೆ ನಿಮಗೆ ತೊಂದರೆ ಆಗ್ತದೆ. ಡಯಾಬಿಟಿಸಿನ ರೋಗ ನಿರ್ವಹಣೆಯನ್ನು ನಾನು ಸಂಕ್ಷಿಪ್ತವಾಗಿ ಹೇಳಬೇಕು ಅಂದ್ರೆ 5 ವಿಧಾನಗಳು. ಒಂದು ಪ್ರಮುಖವಾಗಿ ನಮ್ಮ ಆಹಾರ ಶೈಲಿಯಲ್ಲಿ ಬದಲಾವಣೆಗಳು. ಅದಕ್ಕೊಂದು ಡ್ಯಾಶ್ ಡಯಟ್ ಅಂತಿದೆ. ನಾವೊಂದು ಪ್ರತ್ಯೇಕ ಕಾರ್ಯಕ್ರಮದಲ್ಲಿ ನಾನು ಎಲ್ಲ ಮಧುಮೇಹಿ ರೋಗಿಗಳಿಗೆ ಒಂದು ಪ್ರತ್ಯೇಕ ಕಾರ್ಯಕ್ರಮದಲ್ಲಿ ಆ ಡ್ಯಾಶ್ ಡಯಟ್ ಬಗ್ಗೆ ನಾವು ಏನು ತಿನ್ಬೇಕು, ಏನು ತಿನ್ನಬಾರ್ದು, ಯಾವಾಗ ತಿನ್ಬೇಕು, ಹೇಗೆ ತಿನ್ಬೇಕು ಎಂಬುದರ ಬಗ್ಗೆ ನಾವು ವಿವರಿಸ್ತೇವೆ ಇನ್ನೊಂದು ಕಾರ್ಯಕ್ರಮದಲ್ಲಿ. ಒಂದು ಆಹಾರ ಶೈಲಿಯಲ್ಲಿ ನಿರ್ಧಾರಿತ ಚೇಂಜಸ್ ಅನ್ನು ಮಾಡುವುದು. ಎರಡನೇದು ಎಕ್ಸಸೈಸ್. ನಿಯಮಿತವಾಗಿ ಪ್ರತಿದಿನ ಮಿನಿಮಮ್ 45 ನಿಮಿಷ ಅಂತ ಹೇಳ್ತೇವೆ. ಒಂದು 10 ನಿಮಿಷ ನಡೆಯುವುದು ಅದು ಎಕ್ಸಸೈಸ್ ಆ ಥರ ಅಲ್ಲ. ಮಿನಿಮಮ್ ಏನಿದ್ರು 45 ನಿಮಿಷದಷ್ಟು ನಡಿಲೇಬೇಕು. ರಭಸವಾಗಿ ನಡೆಯೋದ್ರಿಂದ ಬೆವರಬೇಕು. ಬೆವರಿದಾಗ ನಮ್ಮಲ್ಲಿ ಆ ಕೊಬ್ಬಿನ ಅಂಶ ಏನಿದೆ ಅದು ಕರಗಿ ಹೆಚ್ಚಿನ ಶುಗರ್ ಲೆವೆಲ್ಸ್ ಕಡಿಮೆ ಆಗ್ತದೆ. ಮೂರನೇದು ಬೊಜ್ಜು ಕರಗಿಸುವುದು. 4ನೇದು ನಮ್ಮ ಸೂಕ್ತ ವೈದ್ಯರ ನಿರ್ಧರಿಸಿದಂತೆ ಮೆಡಿಸಿನ್ಸ್ ತಗೊಳ್ಳೋದು. ಅದು ಮಾತ್ರೆಗಳಿರ್ಬೋದು, ಇನ್ಸುಲಿನ್ ಇರ್ಬೋದು, ಡಾಕ್ಟರ್ ಏನು ಸಜೆಸ್ಟ್ ನಿಮ್ಮ ಆ ಸಂದರ್ಭದಲ್ಲಿ ಏನು ಬೇಕು ಅದನ್ನ ತೆಗೆದುಕೊಳ್ಳುವಂಥದ್ದು. 5ನೇದಾಗಿ ಇದು ತುಂಬಾ ಇಂಪಾರ್ಟೆಂಟ್, ಯಾರು ಫಾಲೋ ಮಾಡೋದಿಲ್ಲ. ನಮ್ಮಲ್ಲಿ ದುಶ್ಚಟಗಳು ಏನಿದೆ ಅದು ನಾವು ಹೇಳಲಿಕ್ಕೆ ನಾವು ಬಿಟ್ಟೋಯ್ತು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಕಾಸ್ ಅಂದ್ರೆ ಈ ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಅಥವಾ ಎಲ್ಲದಕ್ಕೂ ನಮ್ಮ ದುಶ್ಚಟಗಳು, ನಮ್ಮ ಮದ್ಯಪಾನ ಮತ್ತೆ ಧೂಮ್ರಪಾನ. ಇದೆರಡು ನಮ್ಗೆಲ್ಲರಿಗೂ ಗೊತ್ತು. ಎಲ್ಲರಿಗೂ ಗೊತ್ತು, ಎಲ್ಲ ಕ್ಯಾನ್ಸರ್ಗೆ ಎಲ್ಲದಕ್ಕೂ ಕಾರಣ ಅಂತ. ಬಟ್ ನಾವು ಅದನ್ನ ಸಿಗರೇಟ್ ಪ್ಯಾಕ್ ಅಲ್ಲೇ ಹಾಕಿರ್ತಾರೆ, ಆದ್ರೂ ನಾವು ಇದನ್ನ ಬಿಡ್ಲಿಕ್ಕೆ ತಯಾರಿಲ್ಲ. ಎಲ್ಲೋ ಕಂಟ್ರೋಲ್ ಬೇಕು. ನಾವು ಸಂಪೂರ್ಣವಾಗಿ ಬಿಡಿ ಅಂತ ನಾವು ಹೇಳುದಿಲ್ಲ, ಮದ್ಯಪಾನವು ದಿನಕ್ಕೆ 1 ಲೋಟ ಅಥವಾ 2 ಲೋಟ ಓಕೆ, ಅದಕ್ಕಿಂತ ಜಾಸ್ತಿ ಮಿತಿ ಮೀರಿದಾಗ ತೊಂದರೆ ಆಗ್ತದೆ. ಬಟ್ ಏನಾಗ್ತದೆ, 1 ಲೋಟ ಕುಡಿದವನಿಗೆ ಕಂಟ್ರೋಲ್ ಇರುವುದಿಲ್ಲ, ಇನ್ನೊಂದು ಲೋಟ ಕುಡಿಯೋ ಹಾಗೆ ಆಗುದು. ಅದರಿಂದ ಅದಕ್ಕಂಡು ಡಾಕ್ಟರ್ ನಾವು ಡೈರೆಕ್ಟ್ ಆಗಿ ಬಿಟ್ಟು ಬಿಡಿ ಅಂತ ಹೇಳುದು. ಫುಲ್ ಯಾವ್ದು ಅತಿಯಾದರೆ ಅಮೃತವೂ ವಿಷ ಅಂತ ಹೇಳುವಾಗ ಲಿಮಿಟ್ ಅಲ್ಲಿ ಉಂಟಂದ್ರೆ ಯಾವ್ದಲ್ಲ ಓಕೆ. ಯಾವಾಗಾರು ಒಂದ್ಸಲ ಹೊರಗಡೆ ಹೋಗಿ ತಿನ್ನೋದು ಮಸಾಲೆ ಪುರಿ, ಪಾನಿಪುರಿ ಓಕೆ. ಇದು ದಿನಾಲ ಅದನ್ನೇ ತಿಂದ್ರೆ ಅವಾಗ ತೊಂದರೆ ಆಗ್ತದೆ. ಅದರಿಂದ ಇಂಥದ್ದೆಲ್ಲ ಈ ಜಂಕ್ ಫುಡ್ ಅಥವಾ ಧೂಮರಪಾನ, ಮದ್ಯಪಾನ ಅಡಿಕ್ಟಿವ್, ನಮ್ಮ ಬಾಡಿಯಲ್ಲಿ ಅದು ಅಡಿಕ್ಷನ್ ಆಗಿಬಿಡ್ತದೆ. ಒಂದ್ಸಲ ತಿಂದ್ರೆ ಮತ್ತೆ ಅದು ಬಿಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಅದರಿಂದ ಇದನ್ನ ಸಂಪೂರ್ಣವಾಗಿ ಬಿಡುವುದೇ ಬೆಟರ್. ಸೊ 5 ಆಹಾರ, ನಮ್ಮ ಚೇಂಜಸ್ಸು, ಡಯಟ್ ಸ್ಟೈಲ್, ಲೈಫ್ ಸ್ಟೈಲ್, ಎಕ್ಸಸೈಸ್ ಮತ್ತೆ ಬೊಜ್ಜು ಕರಗಿಸುವಿಕೆ, ಸರಿಯಾದ ಮದ್ದುಗಳನ್ನು ತಗೊಳ್ಳುವುದು, ಮತ್ತೆ ನಮ್ಮ ದುಶ್ಚಟಗಳನ್ನ ಸಂಪೂರ್ಣವಾಗಿ ಬಿಡುವಂತ ಒಂದು ನಿರ್ಧಾರ ನಮ್ಮಲ್ಲಿ ಆಗಬೇಕು. ಧೂಮಪಾನ, ಮದ್ಯಪಾನ ಬರೀ ಡಯಾಬಿಟಿಸ್ಗೆ ಅಂತಲ್ಲ. ಈಗ ನೋಡಿ, ನಂಬರ್ 1 ಕಾಸ್ ಆಫ್ ಡೆತ್ ಇಸ್ ಹಾರ್ಟ್ ಅಟ್ಯಾಕ್. ಹಾರ್ಟ್ ಅಟ್ಯಾಕ್ಗೆ ಮೇಜರ್ ಕಾರಣ ಯಾವುದು? ಧೂಮಪಾನ ಪ್ಲಸ್ ಮದ್ಯಪಾನ. ಅದೇ ರೀತಿ ನೀವು ಹಾರ್ಟ್ ಅಟ್ಯಾಕ್, ಇದು ನೆಕ್ಸ್ಟ್ ಕ್ಯಾನ್ಸರ್ ನಂಬರ್ 3ನಲ್ಲಿದೆ. ಅದಕ್ಕೆ ಕಾರಣ ಏನು? ಕಾರಣ ಇದುವೆ, ಧೂಮಪಾನ ಮತ್ತೆ ಮದ್ಯಪಾನ. ಸೊ ಇದನ್ನೆಲ್ಲ ನಾವು ನಮ್ಮ ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗುವಂಥದ್ದು. ಇದು ಯಾಕೆ? ಲೈಫ್ ಸ್ಟೈಲ್. ಸೊ ಹೆಚ್ಚಿನ ಡಯಾಬಿಟೀಸ್, ಹೈಪರ್ ಟೆನ್ಷನ್, ಸ್ಟ್ರೋಕ್, ಹಾರ್ಟ್ ಅಟ್ಯಾಕ್, ಕ್ಯಾನ್ಸರ್ ಇದೆಲ್ಲ ನಮ್ಮ ಜೀವನ ಶೈಲಿಗೆ ಸಂಬಂಧಿಸಿದಂತಹ ರೋಗಗಳೇ, ಡಿಸಾರ್ಡರ್. ಹೆಚ್ಚಿನ ಈ ಮದ್ಯಪಾನಿಗಳು ನಮ್ಮಲ್ಲಿ ಬರ್ತಾರೆ ಡಾಕ್ಟರ್ ಹತ್ರ.
ತುಂಬ ಸಿವಿಯರ್ ಪ್ಯಾಂಕ್ರೆಟೈಟಿಸ್ ರೋಗಗಳನ್ನೆಲ್ಲ ತಗೊಂಡು ಬರ್ತಾರೆ, ಎಂತೆಂಥ ರೋಗಗಳನ್ನು. ಅವ್ರಿಗೆ ನಾವು ಮಕ್ಕಳಿಗೆ ಹೇಳಿಕೊಡ್ತೇವೆ, ಇದೆಲ್ಲ ಮಾಡಬೇಡಿ, ಇದರಿಂದ ಈ ತೊಂದರೆ ಆಗ್ತದೆ ನೋಡಿ, ಇಷ್ಟು ಅನುಭವಿಸ್ತಾ ಇದ್ದೀರಿ ಎಲ್ಲ ನಾವು ಹೇಳಿದಾಗ ಆಸ್ಪತ್ರೆಯಲ್ಲಿ ಇರುವ ಅಷ್ಟು ದಿನ ಆಯ್ತು ಡಾಕ್ಟ್ರೇ ನೀವೇ ದೇವ್ರು, ನೀವು ಹೇಳಿದಾಗ ಕೇಳ್ತೇವೆ ಹಾಗೆಲ್ಲ ಹೇಳ್ತೇವೆ. ವಾಪಸ್ ಮನೆಗೆ ಹೋದ ಕೂಡಲೇ ಅವರ ಸಂಗಡಿಗರ ದೋಷವೋ ಏನೋ ಗೊತ್ತಿಲ್ಲ, ವಾಪಸ್ ಅದೇ ಸೈಕಲ್ ರಿಪೀಟ್ ಆಗ್ತದೆ. ವಾಪಸ್ ಕುಡಿತಾರೆ, ಅದರಿಂದ ಪ್ಯಾಂಕ್ರಿಯಾಸ್ ಬೇರೆ ಬೇರೆ ತೊಂದರೆಗಳು ಬರ್ತಾರೆ, ವಾಪಸ್ ಆಸ್ಪತ್ರೆಗೆ ಬರ್ತಾರೆ. ಸೊ ಇದೇ ಸೈಕಲ್ ಅಲ್ಲಿ ಇದು ಈ ದುಶ್ಚಟಗಳಿಂದ ಬರೀ ಅವರು ಮಾತ್ರ ಅಲ್ಲ, ಅವರೊಬ್ಬರೇ ಸಫರ್ ಆಗಿದ್ರೆ ಏನು ತೊಂದರೆ ಇಲ್ಲ, ಅವ್ರ ಇಡೀ ಅವರ ಮನೆಯವರು, ಅವರ ಮಕ್ಕಳು, ಅವರ ಸಮಾಜ, ಎಲ್ಲರೂ, ಅವರ ನೆರೆಹೊರೆಯವರು ಎಲ್ಲರೂ ಇದರಿಂದ ಎಫೆಕ್ಟ್ ಆಗ್ತಾರೆ. ಆದ್ರಿಂದ ಈ ನಿಟ್ಟಿನಲ್ಲಿ ಅದು ನಾವು ಸ್ವಲ್ಪ ಆಲೋಚನೆ ಮಾಡಿ ನಾವು ಇದನ್ನ ಬಿಡಬೇಕು ಅಂತ ನಾವು ಕಳಕಳಿಯಿಂದ ವಿನಂತಿಸಿಕೊಳ್ತೇವೆ. ಖಂಡಿತವಾಗಿ ಇದನ್ನು ಗಮನಿಸಬೇಕಾದಂತಹ ಅಂಶ, ನಾವು ನೋಡಿದ ಅಂತಹ ಈ ಪರಿಣಾಮಗಳು ಇದು. ಕುಡಿತದ ಚಟ ಮತ್ತು ಧೂಮಪಾನ ಚಟ ನಮ್ಮನ್ನು ಅದು ಮರಣಕ್ಕೆ ಹತ್ತಿರ ಒಯ್ಯುತ್ತದೆ ಅಂತ ಗೊತ್ತಿದ್ರು ನಾವು ಬೆಂಕಿಗೆ ಪತಂಗ ಬಂದು ಬೀಳುವುದು ಅಂತ ಹೇಳ್ತೇವೆ. ಪತಂಗ ಬಂದು ಬಿದ್ದರೆ ಬೆಂಕಿಗೆ ಅದು ಕರಗಿ ಹೋಗ್ತದೆ, ಸುಟ್ಟು ಹೋಗ್ತದೆ, ಆದರೂ ಬಂದು ಮತ್ತೆ ಬೀಳ್ತದೆ. ಅದನ್ನೇ ನಾವು ಮನುಷ್ಯರು ಮಾಡ್ತಾ ಇದ್ದೇವೆ. ಇದರ ಬಗ್ಗೆ ಬಹಳವಾಗಿ ಎಚ್ಚರಿಕೆ ಖಂಡಿತವಾಗಿ ಎಲ್ರಿಗೂ ಬೇಕು. ಇದೀಗ ನೀವು ಹೇಳಿದ್ರೆ ಒಂದು ಸಂಗತಿ, ಕೋವಿಡ್ ಬಂದವರಿಗೆ ಮಧುಮೇಹ ಇದ್ದರೆ ಕೋವಿಡ್ ಅಂತಹ ಪರಿಣಾಮಗಳು ಬೇಗ ಆಗ್ತದೆ. ಬ್ಲ್ಯಾಕ್ ಫಂಗಸ್ ಇದಕ್ಕೂ ಕೂಡ ಸಂಬಂಧ ಇದೆ ಮಧುಮೇಹಕ್ಕೆ, ಇದೆಲ್ಲ ಹೇಗೆ? ನೋಡಿ, ಬ್ಲ್ಯಾಕ್ ಫಂಗಸ್ ಅಂತ ಹೇಳಿ ಏನು ಹೇಳ್ತೇವೆ ನಾವು, ಇದೀಗ ಈ ಕೋವಿಡ್ ಬಂದ ಸಂದರ್ಭಗಳಲ್ಲಿ ಬ್ಲ್ಯಾಕ್ ಫಂಗಸ್ ಹೆಚ್ಚು ಬೆಳಕಿಗೆ ಬಂದಿದೆ. ಈಗ ತಾನೇ ಹೇಳಿದ್ವಿ, ಡಯಾಬಿಟಿಸ್ ಇರುವವರಿಗೆ ದೇಹದ ರಕ್ಷಣಾ ವ್ಯವಸ್ಥೆ ಕುಂದಿರ್ತದೆ. ದೇಹದಲ್ಲಿರುವಂಥ ಈ ನಮ್ಮ ಬಿಳಿ ರಕ್ತ ಕಣಗಳು ಸೋಲ್ಜರ್ಸ್, ಯಾವುದೇ ಸೋಂಕು ಬಂದಾಗ ಅದನ್ನು ಪ್ರೊಟೆಕ್ಟ್ ಮಾಡುವಂಥ ಕೆಲಸ ಮಾಡ್ತದೆ. ಇದೇನಾಗ್ತದೆ, ಡಯಾಬಿಟಿಸ್ನಲ್ಲಿ ಈ ಬಿಳಿ ರಕ್ತ ಕಣಗಳೇ ಡಿಫೆಕ್ಟಿವ್ ಆಗಿರ್ತದೆ, ಅದು ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಎಲ್ಲ ಸೋಂಕುಗಳಿಗೂ ಸಹ ವೈರಾಣು ಸೋಂಕು ಇರ್ಬೋದು, ಫಂಗಸ್ ಇರ್ಬೋದು, ಅಥವಾ ಬ್ಯಾಕ್ಟೀರಿಯಾ ಸೋಂಕು ಬರುವ ಸಾಧ್ಯತೆ ಇದೆ. ಈ ಬ್ಲ್ಯಾಕ್ ಫಂಗಸ್ ಅನ್ನುವಂಥದ್ದು ಇದು ಮ್ಯೂಕೋರ್ಮೈಕೋಸಿಸ್ ಅಂತ ಹೇಳ್ತೇವೆ. ಅದು ಒಂದು ಫಂಗಸ್ ನಿಂದ ಬರುವಂತಹ ಒಂದು ಶಿಲೀಂಧ್ರ ಅಂತ ಹೇಳ್ತೇವೆ ಶುದ್ಧ ಕನ್ನಡದಲ್ಲಿ. ಅದರಿಂದ ಬರುವಂತಹ ಒಂದು ರೋಗ. ದೇಹದ ರಕ್ಷಣಾ ವ್ಯವಸ್ಥೆ ಕುಂದಿದಾಗ ದೇಹದೊಳಗೆ ಇರುವಂತಹ ನಿರುಪದ್ರವಿ ಶಿಲೀಂಧ್ರಗಳೇ ಉಪದ್ರ ಕೊಡಲಿಕ್ಕೆ ಶುರು ಮಾಡ್ತದೆ. ಚರ್ಮ ಏನಾಗ್ತದೆ, ಅಲ್ಲಿ ನಿಸ್ತೇಜ, ಇಂಜೆಕ್ಷನ್ ಕೊಟ್ಟರೆ ಮರಗಟ್ಟಿದಾಗ ಆಗ್ತದೆ, ಆ ಥರ ಆಗ್ತದೆ. ಚರ್ಮ ಕೊಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅಲ್ಲಿಗೆ ರಕ್ತದ ಸಪ್ಲೈ ಕಡಿಮೆ ಆಗ್ತದೆ. ಡಯಾಬಿಟಿಸ್ ಇರುವವರಿಗೆ ಡಾಕ್ಟರ್ ಹೇಳಿದಾಗೆ ಅಲ್ಲಿ ರಕ್ತನಾಳಗಳು ಏನಾಗ್ತದೆ, ಪೆಡಸುಗೊಳ್ತದೆ, ಒಳಗೆ ರಕ್ತ ಹೋಗುವುದಿಲ್ಲ. ಸೊ ಅಲ್ಲಿ ರಕ್ತ ಸಪ್ಲೈ ಇರುವುದಿಲ್ಲ, ಮತ್ತೆ ಸೆನ್ಸೇಷನ್ ಇರುವುದಿಲ್ಲ, ಅಲ್ಲೇ ಕೊಳಿಲಿಕ್ಕೆ ಶುರುವಾಗ್ತದೆ. ಸೊ ಬ್ಲ್ಯಾಕ್ ಫಂಗಸ್ನಿಂದಾಗಿ ಹಲವಾರು ಈ ಕೋವಿಡ್ ಸಂದರ್ಭಗಳಲ್ಲಿ ಸುಮಾರು ರೋಗಿಗಳು ಜೀವ ಕಳ್ಕೊಂಡಿದ್ದಾರೆ. ಇದನ್ನು ಆದಷ್ಟು ಬೇಗ ಗುರುತಿಸಬೇಕು. ಮೂಗಿನಲ್ಲಿ ಒಂದು ದ್ರವ ಬರುವಂಥದ್ದು, ಮರಗಟ್ಟಿದಾಗ ಆಗುವಂಥದ್ದು, ಕಪ್ಪಗಾಗುವಂಥದ್ದು, ಒಸಡಿದ ಕಪ್ಪಗಾಗುವಂಥದ್ದು, ಹಲ್ಲು ತನ್ನಷ್ಟಕ್ಕೆ ಅಲುಗಾಡಿ ಬೀಳುವಂಥದ್ದು, ಎಲ್ಲ ಸಿಂಪ್ಟಮ್ಗಳನ್ನು ಗುರುತಿಸಿದರೆ, ಎಸ್ಪೆಷಲಿ ನೀವು ಕೋವಿಡ್ ಡಯಾಬಿಟಿಸ್ ಇದ್ದು ನಿಮಗೆ ಕೋವಿಡ್ ಬಂದಿದ್ದರೆ ದಂತವೈದ್ಯರ ಬಳಿ ನೀವು ತೋರಿಸಲೇಬೇಕಾಗ್ತದೆ. ಯಾಕಂದರೆ ಆರಂಭಿಕ ಹಂತದಲ್ಲಿ ಗುರುತಿಸಿದರೆ ಚಿಕಿತ್ಸೆ ಸಾಧ್ಯ. ಇಲ್ಲಾಂದರೆ ಅದು ಕಣ್ಣಿಗೆ ಹೋಗಿ ಬ್ರೈನಿಗೆ ಹೋದರೆ ಮತ್ತೆ ಅದನ್ನು ಮಾರಣಾಂತಿಕ ಅಂತ ಹೇಳಿ ಪ್ರೂವ್ ಆಗಿದೆ. ಹಲವಾರು ಜೀವಗಳನ್ನು ನಾವು ಕಳೆದುಕೊಂಡಿದ್ದೇವೆ. ಸೊ ಈ ನಿಟ್ಟಿನಲ್ಲಿ ನಿಮಗೆ ಡಯಾಬಿಟಿಸ್ ಇದ್ದರೆ, ಕೋವಿಡ್ ಬಂದಿದ್ದರೆ ನೀವು ಡೈರೆಕ್ಟ್ ನೇರವಾಗಿ ಆಸ್ಪತ್ರೆಗೆ ಸೇರಿಕೊಳ್ಳಿ, ನಿಮ್ಮ ಚಿಕಿತ್ಸೆಯನ್ನು ಆದಷ್ಟು ಬೇಗ ಮಾಡಿಸ್ಕೊಳ್ಳಿ. ಇಲ್ಲಾಂದರೆ ಇಂತಹ ಈ ಇಮ್ಯೂನ್ ಸಪ್ರೆಸಿವ್ ಡಿಸಾರ್ಡರ್ಸ್ಗಳೆಲ್ಲ ಬರುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಈಗ ಕೋವಿಡ್ ಟೈಮಲ್ಲಿ ಅಷ್ಟೊಂದು ಎಲ್ಲ ಸಾವು ನೋವುಗಳಾಯಿತು. ಅದರಲ್ಲಿ ಹೆಚ್ಚಿನವೆಲ್ಲ ಹೀಗೆ ಬೇರೆಂದು ಕೋಮಾರ್ಬಿಡಿಟೀಸ್ ಅಥವಾ ಡಯಾಬಿಟಿಸ್ ಅಥವಾ ಕ್ಯಾನ್ಸರ್ ಇರುವವರು ಅಥವಾ ಬೇರೆ ರೋಗಗಳಿಂದ ಬಳಲುತ್ತಿರುವವರು. ಯಾಕೆಂದ್ರೆ ಅವರಲ್ಲಿ ಸರ್ ಹೇಳಿದಾಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದೆ. ಯಾವುದೇ ವೈರಸ್ ನಮ್ಮ ಬಾಡಿಗೆ ಅಟ್ಯಾಕ್ ಆದಾಗ ಅದನ್ನ ವಿರುದ್ಧ ಹೋರಾಟ ಮಾಡುವಂತ ಶಕ್ತಿ ನಮ್ಮಲ್ಲಿ ಇರುವುದಿಲ್ಲ. ಅದರಿಂದ ಅವರು ಜಾಸ್ತಿ, ಅವರಿಗೆ ಒಂದ್ಸಲ ಈ ವೈರಸ್ ಏನಾಗ್ತದೆ, ನಮ್ಮಲ್ಲಿ ನಾರ್ಮಲ್ ಮನುಷ್ಯರಲ್ಲಿ ಯಾವುದೇ ವೈರಸ್ ಅಟ್ಯಾಕ್ ಬಂದಾಗ ನಮಗೆ ಕಾಮನ್ ಕೋಲ್ಡ್ ಶೀತ ಆಗ್ತದಲ್ಲ, ಅವಾಗ ಅದು ಏನು ಮದ್ದು ತಗೊಳ್ಳಿಲ್ಲ ಅಂದ್ರೂ 6-7 ದಿನದಲ್ಲಿ ಕಡಿಮೆ ಆಗ್ತದೆ ವೈರಸ್ಗಳು ಹಾಗೆ. ಬಟ್ ಇಲ್ಲಿ ಡಯಾಬಿಟಿಕ್ಸ್ ಅಲ್ಲಿ ಏನಾಗ್ತದೆ, ಅದು ವೈರಸ್ ಬಂದು ಸ್ಲೋಲಿ ಸ್ಪ್ರೆಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಲಂಗ್ಸಿಗೆ ಬೇರೆ ಬೇರೆ ಕಡೆ ಸ್ಪ್ರೆಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಾರ್ಮಲ್ ಮನುಷ್ಯರಲ್ಲಿ ಅದನ್ನ ರೋಗ ನಿರೋಧಕ ಶಕ್ತಿ ಅದನ್ನ ತಡೆಗಟ್ತದೆ. ಬಟ್ ಡಯಾಬಿಟಿಕ್ಸ್ ನಲ್ಲಿ ಆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವುದರಿಂದ ಅದು ಆರಾಮವಾಗಿ ವೈರಸ್ ಎಲ್ಲ ಬಾಡಿಗೆ ಸ್ಪ್ರೆಡ್ ಆಗ್ತದೆ. ಒಂದ್ಸಲ ಲಂಗ್ಸ್ ಅಲ್ಲಿ ಇನ್ವಾಲ್ವ್ ಆಯ್ತು, ಲಂಗ್ಸ್ ಪ್ರಾಬ್ಲಮ್ ಶುರು ಆಯ್ತು ಅಂದ್ರೆ ಮತ್ತೆ ಅದನ್ನ ಏನು ಮಾಡಿದ್ರು, ಅದನ್ನ ನ್ಯೂಮೋನಿಯಾ ಬಂದ್ರೆ ಮತ್ತೆ ಅದನ್ನ ಏನು ಮಾಡಿದ್ರು ಅದನ್ನ ಅವ್ರಿಗೆ ಏನು ಮದ್ದು ಕೊಟ್ಟರು ನಾಟುದಿಲ್ಲ, ತೊಂದರೆ ಅದೇ ಅಂದ್ರೆ ಪರಿಣಾಮ ಮೀರಿ ಹೋಗಿರ್ತದೆ. ಆಲ್ರೆಡಿ ಅದು ನಮ್ಮ ಕೈ ಮೀರಿ ಹೋಗಿರ್ತದೆ. ಅವಾಗ ನಾವು ಎಷ್ಟು ಅದನ್ನ ಚಿಕಿತ್ಸೆ ಮಾಡಿ, ಇಂಟ್ಯೂಬೇಟ್ ಮಾಡಿ, ವೆಂಟಿಲೇಟರ್ ಇಟ್ಟು ಏನಿಟ್ಟರು ಅದನ್ನ ಇಷ್ಟು ಮದ್ದು ಆಕ್ಟ್ ಆಗ್ಲಿಕ್ಕೂ ಬಾಡಿಯಲ್ಲಿ ಏನಾದ್ರು ಒಂದು ಶಕ್ತಿ ಬೇಕಲ್ಲ, ಆ ಶಕ್ತಿಯನ್ನು ಅವ್ರು ಕಳೆದುಕೊಂಡಿರ್ತಾರೆ. ಅದರಿಂದ ಅವರಲ್ಲಿ ಸ್ವಲ್ಪ ಈ ಕೋವಿಡ್ ಅಥವಾ ಯಾವುದೇ ರೋಗದಲ್ಲಿ ಸ್ವಲ್ಪ ಉಲ್ಪಣಗೊಳ್ತದೆ ಅಥವಾ ಸ್ವಲ್ಪ ಪ್ರಾಣಾಂತಿಕವಾಗಿ ಗೋಚರಿಸ್ತದೆ. ಹೌದು. ಈಗ ಇಷ್ಟೆಲ್ಲ ಆದರೆ ಈಗ ಮಧುಮೇಹ ಎನ್ನುವುದನ್ನು ನಾವು ನಿಯಂತ್ರಣ ಮಾಡಲಿಕ್ಕೆ ಖಂಡಿತ ಸಾಧ್ಯವಿಲ್ವೇ? ನಿಯಂತ್ರಣ ಮತ್ತು ಇದರ
ವಿಶೇಷವಾಗಿ ದಂತ ಚಿಕಿತ್ಸೆಯಲ್ಲಿ ಈಗ ಮಧುಮೇಹಿಗಳಿಗೂ ದಂತಕ್ಕೂ ಏನು ಸಂಬಂಧ ಡಾಕ್ಟ್ರೆ? ನೋಡಿ, ಮಧುಮೇಹಿಗಳಲ್ಲಿ ಒಂದು ವಿಶೇಷವಾದಂಥ ಬಾಯಿ ಅನ್ನೋದು, ಬಾಯಿನಲ್ಲಿ ಹಲವಾರು ಲಕ್ಷಣಗಳು ನಮಗೆ ಕಾಣ್ತದೆ. ಒಂದು ವಿಚಾರ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಡಾಕ್ಟರ್ ಆಗ ಹೇಳಿದರು, ಹೆಚ್ಚಿನ ಮಧುಮೇಹಿಗಳಿಗೆ ಅವರಿಗೆ ರೋಗ ಇದೆ ಅಂತಲೇ ಗೊತ್ತಿರೋದಿಲ್ಲ ಅಂತೇಳಿ. ಅದು ನಿಜವಾದ ಮಾತು. ನಮ್ಮಲ್ಲಿ ಬರ್ತಾರೆ ಹಲ್ಲು ನೋವು, ಡಾಕ್ಟ್ರೆ ಒಸಡಿನಲ್ಲಿ ರಕ್ತ, ಡಯಾಬಿಟಿಕ್ಸ್ ಡಯಾಗ್ನೋಸ್ ಬೈ ಡೆಂಟಿಸ್ಟ್. ಹೌದು, ಅದು ಫ್ಯಾಕ್ಟ್, ಇದು ಸತ್ಯವಾದಂಥ ಮಾತು. ನಮ್ಮಲ್ಲಿ ಬರ್ತಾರೆ, ಒಸಡಿನಲ್ಲಿ ಕೀವು ತುಂಬಿದೆ, ಬಾಯಿ ವಾಸನೆ ಬರ್ತದೆ ಡಾಕ್ಟ್ರೆ ಅಂತೇಳಿ. ನಾವು ನೋಡುವಾಗ ಹಲ್ಲುಗಳೆಲ್ಲ ಅಲುಗಾಡ್ತಾ ಇರ್ತದೆ, ಒಸಡಿನ ತುಂಬ ಪಯೋರಿ ಅಂತ ಹೇಳ್ತೇವೆ, ಕೀವು ತುಂಬಿಕೊಂಡಿರ್ತದೆ, ಬಾಯಿ ಒಂದು ಟಿಪಿಕಲ್ ಸ್ಮೆಲ್ ಬರ್ತದೆ, ವಾಸನೆ. ಯಾಕೆಂದರೆ ಕೀವು ತುಂಬಿಕೊಂಡಿರುವಾಗ ಅಲ್ಲಿ ಅನರೋಬಿಕ್ ಆರ್ಗ್ಯಾನಿಸಮ್ ಇರ್ತದೆ. ಆ ರೀತಿಯ ಸಂದರ್ಭಗಳಲ್ಲಿ ಹಲ್ಲು, ಅವ್ರು ಹೇಳ್ತಾರೆ ಹಲ್ಲು ಗಟ್ಟಿ ಇತ್ತು ಡಾಕ್ಟರ್, ಈಗ ಕಳೆದ 3 ತಿಂಗಳಿಂದ ಹಲ್ಲು ಅಲುಗಾಡಲಿಕ್ಕೆ ಶುರುವಾಗಿದೆ, ಹಲ್ಲು ಮೈಗ್ರೇಷನ್ ಆಗಿದೆ ಅಂತ ಹೇಳ್ತಾರೆ. ಸೊ ಇದೆಲ್ಲ ನೋಡಿದಾಗ ನಮ್ಗೆ ಅನಿಸುತ್ತೆ, ನಾವು ಹೇಳ್ತೀವಿ ನಿಮಗೆ ಶುಗರ್ ಇದೆಯಾ? ಇಲ್ಲ ಡಾಕ್ಟ್ರೆ ನನಗೆ ಶುಗರ್ ಇಲ್ಲ, ಏನಿಲ್ಲ, ನಮ್ಮಲ್ಲಿ ಯಾರಿಗೂ ಶುಗರ್ ಇಲ್ಲ ಅಂತ. ಆಯಿತು, ಒಂದು ಚೆಕ್ ಮಾಡ್ಕೊಂಡು ಬನ್ನಿ ಅಂತೇಳಿ ಮರುದಿವಸ ರಿಪೋರ್ಟ್ ತರುವಾಗ ರ್ಯಾಂಡಮ್ ಬ್ಲಡ್ ಶುಗರ್ 400 ಇರ್ತದೆ. ಅವಾಗ ಹೇಳ್ತಾರೆ, ಡಾಕ್ಟ್ರೆ ನೀವು ಹೇಳಿದ್ದು ಒಳ್ಳೆದಾಯಿತು, ನನ್ನ ತಾಯಿಗೆ ಸಹ ಶುಗರ್ ಇತ್ತು ಅಂತ ಹೇಳ್ತಾರೆ. ಸೊ ಹೀಗೆ ಹೆಚ್ಚಿನ ಸಂದರ್ಭಗಳಲ್ಲಿ 10ರಲ್ಲಿ 5 ಮಂದಿ ನಾವು ದಂತವೈದ್ಯರೇ ಈ ಶುಗರ್ ಪೇಷಂಟ್ಗಳನ್ನು, ಡಯಾಬಿಟಿಸ್ ರೋಗಿಗಳನ್ನು ನಾವು ಪತ್ತೆ ಹಚ್ತೇವೆ. ಇವರಿಗೆ ಪದೇ ಪದೇ ಸೋಂಕಾಗುವಂಥದ್ದು, ಒಸಡಿನಲ್ಲಿ ಕೀವು ತುಂಬಿಕೊಂಡಿರುವಂಥದ್ದು, ಹಲ್ಲು ಮೈಗ್ರೇಷನ್ ಆಗುವಂಥದ್ದು, ಹಲ್ಲಿನ ಸುತ್ತ ಇರುವಂಥ ಎಲುಬುಗಳು, ದಂತಾಧಾರ ಎಲುಬುಗಳು ಕರಗಿ ಹೋಗುವಂಥದ್ದು, ಪದೇ ಪದೇ ಸೋಂಕು ಆಗುವಂಥದ್ದು, ಇನ್ಫೆಕ್ಷನ್ ಆಗುವಂಥದ್ದು, ಡ್ರೈನೆಸ್ ಆಫ್ ಮೌತ್, ಬಾಯಿ ಒಣಗುವುದು. ಯಾಕೆಂದರೆ ಸಲೈವೇಷನ್ ದಿನಕ್ಕೆ ಸುಮಾರು 1 ಲೀಟರ್ ಸಲೈವ ಸೆಕ್ರೀಟ್ ಆಗಬೇಕು. ಇದು ನ್ಯೂರೋಪತಿಯಿಂದಾಗಿ ಈ ಸಲೈವರಿ ಗ್ಲ್ಯಾಂಡ್ಸಿಂದ ಈ ಸಲೈವ ಅಂತ ಏನು ಹೇಳ್ತೇವೆ, ಜೊಲ್ಲು ರಸ ಉತ್ಪಾದನೆ ಆಗೋದು ಕಡಿಮೆ ಆಗ್ತದೆ. ಅದರಿಂದ ಪದೇ ಪದೇ ಸೋಂಕು ಆಗ್ತದೆ. ಸೊ ಈ ಎಲ್ಲ ಕಾರಣಗಳಿಂದ, ಮತ್ತು ಇವರಿಗೆ ಡಯಾಬಿಟಿಸ್ ಇರುವವರಿಗೆ ಈ ಓರಲ್ ಹೈಪೋಗ್ಲೈಸಮೈಡ್ಸ್ ಅಂತ ನಾವು ಹೇಳ್ತೇವೆ, ಈ ಔಷಧಿ ತಗೊಳ್ಳುವವರಿಗೆ ಸುಮಾರು ವರ್ಷಗಳಿಂದ ಔಷಧಿ ತಗೊಂಡ್ರೆ ಅದು ಪ್ಯಾನ್ಸೈಟೋಪಿನಿಯನೂ ಆಗುತ್ತೆ, ಮತ್ತು ಪ್ಲೇಟ್ಲೆಟ್ ಸಂಖ್ಯೆನೂ ಕಡಿಮೆ ಆಗುತ್ತದೆ, ಬ್ಲೀಡಿಂಗ್ ಆಗುವ ಸಾಧ್ಯತೆಯೂ ಇದೆ. ಸೊ ಇಷ್ಟೆಲ್ಲ ಅಂಶಗಳನ್ನು ಬಾಯಿನಲ್ಲಿ ನಿಮಗೆ ಕಂಡಿದ್ದರೆ ನಾವು ಖಂಡಿತವಾಗಿ ಗುರುತಿಸ್ತೇವೆ. ಫಸ್ಟ್ ನಮ್ಮ ಹಲ್ಲಲ್ಲಿ ಒಸಡಿನಲ್ಲಿ ಕೆಂಪಾಗಿರುವಂಥದ್ದು, ರಕ್ತ ಒಸರುವಂಥದ್ದು, ಕೀವು ತುಂಬಿಕೊಂಡಿದ್ದರೆ ಫಸ್ಟ್ ನಾವು ಹೇಳೋದೇ ಒಂದು ಎಕ್ಸ್ರೇ ಮಾಡುವ ಮತ್ತು ಒಂದು ಶುಗರ್ ಟೆಸ್ಟ್ ಮಾಡುವ ಅಂತೇಳಿ. ಇದು ಖಂಡಿತವಾಗಿ ನಮಗೆ ಗೊತ್ತಾಗ್ತದೆ. ಆ ನಿಟ್ಟಿನಲ್ಲಿ ನಮಗೊಂದು ಹೆಚ್ಚಿನ ಸಾಮಾಜಿಕ ಹೊಣೆಗಾರಿಕೆ ಇದೆ. ಹಲ್ಲು ನೋವು ಬರ್ತದೆ, ಅವನಿಗೆ ಆಂಟಿಬಯೋಟಿಕ್ ಕೊಡುವಂಥದ್ದು, ಹಲ್ಲು ಕೀಳೋದು ಎಲ್ಲರೂ ಮಾಡ್ತಾರೆ ದಂತವೈದ್ಯರು. ಆದರೆ ಇಂತಹ ರೋಗಿಗಳಿಗೆ ನೋಡಿ ನಿಮಗೆ ಶುಗರ್ ಇರುವ ಸಾಧ್ಯತೆ ಇದೆ, ಹಲ್ಲು ಕೀಳದಿದ್ದರೆ ನಿಮ್ಮ ಜೀವ ಹೋಗುವುದಿಲ್ಲ, ಆದರೆ ಈ ಡಯಾಬಿಟಿಸನ್ನು ನೀವು ಚಿಕಿತ್ಸೆ ನೀಡಬೇಕು ಅಂತ ಹೇಳಿ ಅವರನ್ನು ನಾವು ಹೆಚ್ಚಿನ ಚಿಕಿತ್ಸೆಗೆ ಫಿಸಿಷಿಯನ್ ಹತ್ರ ಕಳಿಸಿದರೆ ಅದು ನಮ್ಮ ಹೆಚ್ಚಿನ ಸಾಮಾಜಿಕ ಹೊಣೆಗಾರಿಕೆಯನ್ನು ಪರಿಪೂರ್ಣವಾಗಿ ಮಾಡ್ತದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅಂದರೆ ಯಾವುದೇ ರೋಗ ಬರುವುದಿದ್ರೂ ಅದಕ್ಕೆ ನೀವು ಯಾವಾಗಲೂ ಹೇಳ್ತೀರಿ ಬಾಯಿಯಲ್ಲಿ ಬ್ರಹ್ಮಾಂಡ ಕಾಣ್ತದೆ ಅಂತ ಹೇಳ್ಕೊಂಡು, ಈ ಮಾತು ಸತ್ಯ ಆಗಿರ್ತದೆ. ಹೌದು, ಬಾಯಿ ಬ್ಯಾಕ್ಟೀರಿಯಾಗಳ ಗುಂಡಿ. ಕವಿ ಮಾತಿನಲ್ಲಿ ಹೇಳಿದರೆ ಲಕ್ಷಾಂತರ ಬ್ಯಾಕ್ಟೀರಿಯಾ, ಬಾಯಿ ಬ್ಯಾಕ್ಟೀರಿಯಾಗಳ ಗುಂಡಿ. ಅಲ್ಲಿ ಏನಾಗ್ತದೆ, ಈ ಡಯಾಬಿಟಿಸ್ ಬಂದಾಗ, ಈಗ ತಾನೇ ಹೇಳಿದ್ರು, ಇಮ್ಯುನಿಟಿ ಲೆವೆಲ್ ಕಡಿಮೆ ಆದಾಗ ಅಲ್ಲಿ ನಿರುಪದ್ರವಿ ಇರುವಂತಹ ಬ್ಯಾಕ್ಟೀರಿಯಾಗಳು, ವೈರಾಣುಗಳು ವಿಜೃಂಭಿಸ್ತವೆ. ಅವು ಏನು ಮಾಡ್ತದೆ, ತಮ್ಮ ನಿಜವಾದ ರೂಪವನ್ನು ತೋರಿಸಲಿಕ್ಕೆ ಶುರು ಮಾಡ್ತದೆ. ಆವಾಗ ಎಲ್ಲ ತೊಂದರೆಗಳು ಬರಲಿಕ್ಕೆ ಶುರುವಾಗ್ತದೆ. ಈಗ ಈ ಮಧುಮೇಹ ಮತ್ತು ಶಸ್ತ್ರಚಿಕಿತ್ಸೆ, ನೀವು ಶಸ್ತ್ರಚಿಕಿತ್ಸೆಯಲ್ಲಿ ತಜ್ಞರು. ಈ ಶಸ್ತ್ರಚಿಕಿತ್ಸೆಗೂ ಮತ್ತು ಮಧುಮೇಹಕ್ಕೂ ಯಾವ ರೀತಿಯ ಸಂಬಂಧ? ಅಂದರೆ ಮಧುಮೇಹ ಇದ್ದಾಗ ಶಸ್ತ್ರಚಿಕಿತ್ಸೆ ಮಾಡ್ಲಿಕ್ಕೆ ಆಗುವುದಿಲ್ಲ, ಮಾಡಬಾರ್ದು ಎನ್ನುವಂತಹದ್ದೆಲ್ಲ ಮಾತಿದೆ. ಇದು ಹೇಗೆ? ಮಧುಮೇಹ ಅಂದ ಕೂಡಲೇ ಬರೇ ಮಾತ್ರೆ ತಗೊಳ್ಳೋದು, ಇನ್ಸುಲಿನ್ ತಗೊಳ್ಳೋದು ಅಷ್ಟೇ ಅಲ್ಲ. ಮಧುಮೇಹಿಗಳು ಅದು ಉಲ್ಪಣಗೊಂಡಾಗ ಅವರಿಗೆ ಬೇರೆ ಬೇರೆ ರೀತಿಯ ತೊಂದರೆಗಳು, ತೊಡಕುಗಳು ಉಂಟಾಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸಾಮಾನ್ಯವಾಗಿ ಬಾಡಿಯಲ್ಲಿ ಅಲ್ಲಿ ರೆಸಿಗೆ ಆಗುವಂಥದ್ದು, ಪಸ್ ಅಥವಾ ಆಪ್ಸೆಸ್ ಅಂತ ಹೇಳ್ತಾರೆ, ಅಲ್ಲಿ ರೆಸಿಗೆ ಆಗುವಂಥದ್ದು, ಅಲ್ಲಿ ಅಥವಾ ಎಸ್ಪೆಷಲಿ ನಮ್ಮ ಗುದದ್ವಾರದ ಹತ್ತಿರ ಎಲ್ಲ ತುಂಬ ದೊಡ್ಡ ದೊಡ್ಡ ಪಸ್ ಫಾರ್ಮ್ ಆಗೋ ಚಾನ್ಸಸ್ ಇರ್ತದೆ. ತುಂಬ ಸಹಿಸಲಾಗದಷ್ಟು ನೋವು ಇರ್ತದೆ ಅದು. ಮತ್ತೆ ಕಾಲಿನ ಹತ್ತಿರ ಎಲ್ಲ ಹುಣ್ಣಾಗುವಂಥದ್ದು, ಅಲ್ಸರ್ ಅಂತ ಹೇಳ್ತಾರೆ, ಡಯಾಬಿಟಿಕ್ ಅಲ್ಸರ್ ಅಥವಾ ಡಯಾಬಿಟಿಕ್ ಫುಟ್ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಅಥವಾ ಇದೆಲ್ಲ ಸರ್ಜರಿಯ ಪಾತ್ರ ಇರ್ತದೆ. ಇದನ್ನೆಲ್ಲ ಪಸ್ಸದ ಫಾರ್ಮ್ ಆದಾಗ ಕೂಡಲೇ ಅದನ್ನ ಒಂದು ಶಸ್ತ್ರಚಿಕಿತ್ಸೆ ಮಾಡೋದ್ರ ಮೂಲಕ ರೆಷಿಗೆ ಏನುಂಟು ಅದನ್ನ ಇಮಿಡಿಯೇಟ್ಲಿ ಹೊರಗಡೆ, ಇಲ್ಲದ್ರೆ ಫುಲ್ ಬಾಡಿಗೆ ಸ್ಪ್ರೆಡ್ ಆಗ್ತದೆ. ಸೊ ಅದರಿಂದ ಅಂತ ನಿಮಗೆ ರೋಗ ಲಕ್ಷಣಗಳು ಕಾಣಿಸಿಕೊಂಡ ಕೂಡಲೇ ಆ ಶಸ್ತ್ರಚಿಕಿತ್ಸೆಗಳನ್ನು ಭೇಟಿಯಾಗಿ ಅವರ ಹತ್ರ ಅದನ್ನ ಬೇಕಾದಂತಹ ಆಪರೇಷನ್ ಅನ್ನು ಮಾಡಿಸಿಕೊಳ್ಳುವಂಥದ್ದು. ಎರಡನೇದಾಗಿ ಅಲ್ಸರ್ ಅವರಿಗೆ ಯಾವ್ದಾದ್ರು ಒಂದು ಗಾಯ ಆದರೆ, ಕಡಿತ ಆದರೆ ಬೇಗ ಗುಣ ಆಗುವುದಿಲ್ಲ, ಅಲ್ಲಿ ತುಂಬಾ ಹೀಲ್ ಆಗ್ಲಿಕ್ಕೆ ತುಂಬಾ ಟೈಮ್ ತಗೊಳ್ತದೆ. ಆ ಟೈಮಲ್ಲಿ ನಾವು ಕರೆಕ್ಟ್ ಆಗಿ ಆ ಗಾಯವನ್ನ ಮ್ಯಾನೇಜ್ ಮಾಡಲಿಲ್ಲ ಅಂದ್ರೆ ಅದು ಅಲ್ಸರ್ ಆಗಿ ಫಾರ್ಮ್ ಆಗಿ ಅದು ಫುಲ್ ಇನ್ಫೆಕ್ಷನ್ ಆಗಿ ತುಂಬಾ ಸ್ಪ್ರೆಡ್ ಆಗಿ ಲಾಸ್ಟಿಗೆ ಕಾಲನ್ನೇ ಕಳೆದುಕೊಳ್ಳುವಂತ ಪರಿಸ್ಥಿತಿ ಬರ್ಬೋದು. ಅಂದ್ರೆ ಗ್ಯಾಂಗ್ರೀನ್ ಹೋಗ್ತದೆ. ಕರೆಕ್ಟ್. ಅದರಿಂದ ನಾವು ಪ್ರಥಮ ಸಂದರ್ಭದಲ್ಲಿ ನಾವು ಡಾಕ್ಟರ್ಗೆ ತೋರಿಸಿ ಅದಕ್ಕೆ ಕರೆಕ್ಟ್ ಆಗಿ ಮೆಡಿಸಿನ್ಸ್ ಅಥವಾ ಏನು ಬೇಕು ಮಾಡಿಸಿಕೊಂಡ್ರೆ ನಾವು ಅಲ್ಲಿಗೆ ನಾವು ಅದನ್ನ ಗುಣಪಡಿಸಬಹುದು.
ನಾವು ಲಾಸ್ಟ್ ಮೂಮೆಂಟ್ ವರೆಗೆ ಮನೆಯಲ್ಲೇ ನಾವು ಸೆಲ್ಫ್ ಮೆಡಿಕೇಶನ್ ಮಾಡಿಕೊಂಡು ಉಲ್ಪಣಗೊಳ್ಳಲಿಕ್ಕೆ ಬಿಟ್ರೆ ಲಾಸ್ಟಿಗೆ ಕಾಲು ಕಳೆದುಕೊಳ್ಳುವಂತ ಅಥವಾ ನಾವು ಪ್ರಾಣವನ್ನೇ ಕಳೆದುಕೊಳ್ಳುವಂತ ಪರಿಸ್ಥಿತಿ ಬರಬಹುದು. ಇದು ಎರಡಾಗಿ. ಮತ್ತೆ ಮೂರನೇದಾಗಿ ಈಗಿನ ಕಾಲದಲ್ಲಿ ಬರೇ ಮಧುಮೇಹಕ್ಕೆ ಬರೇ ಎಲ್ಲರಿಗೂ ತಿಳಿದುಕೊಳ್ಬೇಕಾದಂತ ವಿಷಯ, ಬರೇ ಮದ್ದು ಮಾತ್ರ ಅಲ್ಲ, ಒಂದು ಕ್ಯೂರ್ ಅಂತ ಹೇಳಿದ್ರೆ ಯಾರಲ್ಲಿ ಸಾಧ್ಯವೋ ಅದು ಎಲ್ಲರಿಗೂ ಅಲ್ಲ. ಬಟ್ ಈಗ ನಾವು ಪ್ಯಾಂಕ್ರಿಯಾಸ್ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಮಾಡ್ತೇವೆ ಸರ್ಜರಿಯಲ್ಲಿ. ನಾವು ಮೇದುಜೀರಕ ಗ್ರಂಥಿ ಏನಿದೆ, ಇಲ್ಲಿಂದ ಇನ್ಸುಲಿನ್ ಪ್ರೊಡ್ಯೂಸ್ ಆಗ್ತದೆ, ಅದು ಕೆಲವರಲ್ಲಿ ಅದು ವರ್ಕ್ ಆಗ್ತಿರುವುದಿಲ್ಲ. ಅದರಿಂದ ನಾವು ಅದನ್ನ ಕಸಿ ಮಾಡಿ ಟ್ರಾನ್ಸ್ಪ್ಲಾಂಟ್ ಅಂತ ಮಾಡ್ತೇವೆ. ಅದು ಮಾಡಿದ್ರೆ ಹೌದು, ಬದಲಿ ವ್ಯವಸ್ಥೆ. ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದ ಹಾಗೆ ಪ್ಯಾಂಕ್ರಿಯಾಸ್ ಅನ್ನು ನಾವು ಈಗ ಟ್ರಾನ್ಸ್ಪ್ಲಾಂಟ್ ಅಂತ ಮಾಡ್ತೇವೆ. ಇದು ಎಲ್ಲರೂ ತಿಳಿದುಕೊಳ್ಬೇಕಾದಂತ ವಿಷಯ. ಇದು ಮಾಡಿದ್ರೆ ಒಂದು ರೀತಿಯ ಗುಣ ಅಂತ ಹೇಳ್ಬೋದು ಡಯಾಬಿಟಿಸ್. ಯಾಕೆಂದ್ರೆ ಹೊಸ ಕಸಿ ಮಾಡಿದಂತಹ ಪ್ಯಾಂಕ್ರಿಯಾಸ್ ಏನಿದೆ ಅದರಿಂದ ನಾರ್ಮಲ್ ಇನ್ಸುಲಿನ್ ಪ್ರೊಡ್ಯೂಸ್ ಆಗಿ ಅವರಲ್ಲಿ ಒಂದು ರೀತಿಯ ಕಂಟ್ರೋಲ್ ಅಥವಾ ಗುಣ ಆಗುವಂತ ಇದಿರ್ತದೆ. ಇನ್ನೊಂದು ಸರ್ಜರಿಯ ಪ್ರಮುಖ ವಿಷಯ ಅಂದ್ರೆ ಬೊಜ್ಜು ಕರಗಿಸುವುದು. ನಮಗೆ ಆಗಲೇ ಹೇಳಿದಾಗೆ ಬೊಜ್ಜು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ ಫಾರ್ ಡಯಾಬಿಟಿಸ್. ಆದ್ರಿಂದ ಬೊಜ್ಜು ಕರಗಿಸಲಿಕ್ಕೆ ವಿಧ ವಿಧವಾದ ಒಂದು ಬೇರಿಯಾಟ್ರಿಕ್ ಸರ್ಜರಿ ನಾವು ಮಾಡ್ತೇವೆ. ಅದು ಸರ್ಜರಿಯ ಒಂದು ಅಂಗ ಆಗಿದೆ. ಸೊ ಈ ರೀತಿಯಾಗಿ ಸರ್ಜರಿಯಲ್ಲೂ ಮಧುಮೇಹಿಗಳನ್ನು ಒಂದು ಕಂಟ್ರೋಲ್ ಮಾಡುವಂತ ಅಥವಾ ಒಂದು ಗುಣಪಡಿಸುವಂತ ಒಂದು ಅನೇಕ ವ್ಯವಸ್ಥೆಗಳಿವೆ. ಅದು ಸೂಕ್ತ ಸಮಯದಲ್ಲಿ ಚಿಕಿತ್ಸಕರನ್ನು ಭೇಟಿಯಾಗಿ ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಳ್ಬೇಕಾಗ್ತದೆ. ಅಂದ್ರೆ ಸೂಕ್ತ ಸಮಯದಲ್ಲಿ ಸೂಕ್ತವಾದಂತಹ ನಿರ್ಧಾರವನ್ನು ಮಾಡಬೇಕಾದಂತಹ ಎಲ್ಲ ನಾವೇನ್ ಮಾಡ್ತೇವೆ, ನಾವು ಮಾಡೋದೆಲ್ಲ ನಾವು ಮಾಡಿಕೊಂಡು ಲಾಸ್ಟಿಗೆ ಹೋಗ್ತೇವೆ. ಎಲ್ಲ ಪರಿಸ್ಥಿತಿ ಕೈ ಮೀರಿ ಈಗ ಸರಿ ಮಾಡಿ ಅಂದ್ರೆ ಆಗ ಸ್ವಲ್ಪ ಕಷ್ಟ. ಇದನ್ನು ಖಂಡಿತವಾಗಿ ಎಲ್ಲ ವೀಕ್ಷಕರು ತಿಳಿದುಕೊಳ್ಳುವಂತಹ ವಿಷಯ. ಈಗ ಕೊನೆಯದಾಗಿ ಇಬ್ಬರಲ್ಲೂ ಈ ಮಧುಮೇಹ ದಿನಾಚರಣೆಯ ಜಾಗೃತಿಯ ಸಂದೇಶ ಏನು? ನೋಡಿ, ಮಧುಮೇಹ ರೋಗ ಅನ್ನೋದು ಬಂದ್ರೆ ನೀವು ಏನು ಗಾಬರಿಗೊಳ್ಬೇಕಾದಂತ ಅವಶ್ಯಕತೆ ಇಲ್ಲ. ಇಟ್ ಈಸ್ ಅ ಪಾರ್ಟ್ ಆಫ್ ಲೈಫ್. ಈಗ ನಾವು ಮಧುಮೇಹದ ಜೊತೆಗೆ ಬದುಕುವಂತ ವ್ಯವಸ್ಥೆಗೆ ನಾವು ಹೊಂದಿಕೊಳ್ಬೇಕು. ಮಧುಮೇಹ ಬಂದಿದೆ ಅಂತೇಳಿ ಆಕಾಶವೇ ತಲೆ ಮೇಲೆ ಬಿದ್ದ ಹಾಗೆ ನೀವು ವರ್ತಿಸಬೇಕಾದ ಅವಶ್ಯಕತೆ ಇಲ್ಲ. ಅದನ್ನ ನಿಮ್ಮ ವೈದ್ಯರ ಸೂಚನೆಯಂತೆ ಜೀವನ ಶೈಲಿ ಬದಲಾವಣೆ, ಸರಿಯಾದ ಟೈಮಿಗೆ ಔಷಧಿ ತೆಕ್ಕೊಂಡು ನಿರಂತರವಾಗಿ ವೈದ್ಯರ ಸಂದರ್ಶನ ಮಾಡುತ್ತಾ ರೋಗವನ್ನು ನಿಯಂತ್ರಣ ಮಾಡಿಕೊಂಡು ಇಟ್ಟರೆ ನೀವು ಇತರರಂತೆ 100 ವರ್ಷಗಳ ಕಾಲ ಸುಖವಾಗಿ ಬಾಳಲಿಕ್ಕೆ ಸಾಧ್ಯ ಇದೆ. ಅದು ಬಿಟ್ಟು ನನಗೆ ಡಯಾಬಿಟಿಸ್ ಬಂದಿದೆ ಅಂತೇಳಿ ನೀವು ಕೊರಗ್ತಾ ಇದ್ದರೆ ಮತ್ತಷ್ಟು ತೊಂದರೆಗಳು ಜಾಸ್ತಿ ಆಗ್ತದೆ. ಡಯಾಬಿಟಿಸ್, ಹೈಪರ್ ಟೆನ್ಷನ್ ನಾವು ಅದನ್ನು ರೋಗ ಅಂತ ಹೇಳುವುದಿಲ್ಲ, ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಹೇಳ್ತೇವೆ. ಕಂಟ್ರೋಲ್ ಮಾಡಿದರೆ ನೀವು ಸುಖವಾಗಿ ಇತರರಂತೆ ಬದುಕಲಿಕ್ಕೆ ಸಾಧ್ಯ ಇದೆ. ಈ ಕಾರಣದಿಂದ ನಿರಂತರವಾಗಿ ವೈದ್ಯರ ಸಂಪರ್ಕದಲ್ಲಿರಿ. ಸ್ವಯಂ ಮದ್ದುಗಾರಿಕೆಯನ್ನು ಮಾಡಬೇಡಿ. ನಿಮ್ಮ ಇಷ್ಟಕ್ಕೆ ಕಷ್ಟಕ್ಕೆ ಅನುಕೂಲವಾಗಿ ಔಷಧಿ ತೆಗೆದುಕೊಳ್ಳಬೇಡಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅಂದರೆ ಮನಸ್ಸಿನಲ್ಲಿ ಚಿಂತೆ ಅಂತ ಆವರಿಸಿಕೊಂಡ್ರೆ ಅದೇ ನಮ್ಮನ್ನು ಚಿತೆಗೆ ಕೊಂಡೊಯ್ಯುತ್ತದೆ ಅಂತ ಹೇಳ್ತಾರೆ. ಅಂತಹ ಚಿಂತೆಯನ್ನು ನಾವು ಮಾಡಬಾರ್ದು ಎನ್ನುವಂತಹ ಸಂದೇಶ ಮುಖ್ಯವಾಗಿ ಎಲ್ಲರೂ ತಿಳ್ಕೊಳ್ಬೇಕು. ಈಗ ನೀವೇನು ಹೇಳ್ತೀರಿ ಡಾಕ್ಟ್ರೆ? ನಾನು ಎಲ್ಲ ಮಧುಮೇಹಿಗಳಿಗೆ ಕೆಲವು ಆಶಾವಾದ ವಿಚಾರವನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಈಗ ನಮ್ಮ ಆಗ ಹೇಳಿದ್ರು ಕೆಲವು ಹೊಸ ಅಡ್ವಾನ್ಸ್ಮೆಂಟ್ ಬರ್ತಾ ಇದೆ. ನಮ್ಮ ಮೆಡಿಕಲ್ ಫೀಲ್ಡ್ ತುಂಬಾ ಅಡ್ವಾನ್ಸ್ ಆಗ್ತಾ ಇದೆ. ಈಗ ಎಲ್ಲ ಒಂದು ಆಶಾವಾದದ ರೂಪದಲ್ಲಿ ಒಂದು ಇಮ್ಯುನೋಥೆರಪಿ ಅಂತ ಬರ್ತದೆ ಹೊಸದಾಗಿ. ಇದೆಲ್ಲ ಇಮ್ಯುನಿಟಿಗೆ ಸಂಬಂಧಪಟ್ಟ ರೋಗಗಳು. ಸೊ ಅದಕ್ಕೆ ಸರಿಯಾಗಿ ಇಮ್ಯುನೋಥೆರಪಿ ಅಂತ ಒಂದು ಹೊಸದಾಗಿ ಒಂದು ಅನ್ವೇಷಣೆ ಆಗ್ತಾ ಇದೆ. ಇದು ಒಂದು ಬಂದ್ರೆ ಇದೊಂದು ಕರೆಕ್ಟ್ ಆಗಿ ನಮ್ಮ ಮೆಡಿಕಲ್ ಫೀಲ್ಡ್ಗೆ ಒಂದು ಇದು ನಾವು ಅನುಸರಿಸಿಕೊಂಡ್ರೆ ಎಲ್ಲ ಮಧುಮೇಹಿಗಳಿಗೆ ಒಂದು ಆಶಾಕಿರಣವಾಗಿ ಇದನ್ನ ಉಪಯೋಗಿಸಬಹುದು. ಅವರಿಗೆ ಒಂದು ಸಂಪೂರ್ಣವಾಗಿ ಅವರನ್ನ ನಾರ್ಮಲ್ ಮಾಡುವಂತಹ ಒಂದು ಸಂದರ್ಭ ಬರಬಹುದು. ಸೊ ಎಲ್ಲರೂ ಆಶಾವಾದಿಗಳಾಗಿರಿ. ಅಷ್ಟು ಸಮಯ ನಮ್ಮಿಂದ ಆದಷ್ಟು ಮಿಥ್ಯಗಳಿಗೆ ಎಲ್ಲ ನಾವು ಕಿವಿ ಕೊಡದೆ, ಯಾರ್ಯಾರು ಏನೇ ಹೇಳ್ತಾರೆ ಅದಕ್ಕೆ ಕಿವಿ ಕೊಡದೆ, ಸೈಂಟಿಫಿಕ್ ಆಗಿ ಏನು ನಾಲೆಜ್ ಇದೆ, ನಾವು ಪರಿಣಿತರಿದ್ದಾರೆ, ತಿಳಿದವರು ಅದನ್ನೇ 10-15 ವರ್ಷ ಓದಿದವರಿದ್ದಾರೆ ಅದರ ಬಗ್ಗೆ. ಸೊ ಅಂತವರಿಂದ ಒಂದು ಸೂಕ್ತ ಮಾಹಿತಿ ಅಥವಾ ಅದರಿಂದ ನಾಲೆಜ್ ಅನ್ನ ನಾವು ತೆಗೆದುಕೊಂಡು ಅವರ ಒಂದು ನಂಬಿಕೆ, ನಾವು ಒಂದು ಸಣ್ಣ ವಿಷಯ ಹೇಳಲಿಕ್ಕೆ ಬರ್ತೇನೆ. ಡಾಕ್ಟರ್ ಅಂದ್ರೆ ಏನು ಅಂತ. ಡಾಕ್ಟರ್ ಅಂದ್ರೆ ನಂಬಿಕೆ. ಡಾಕ್ಟರ್ ಅಂದ್ರೆ ನಂಬಿಕೆ ಮೇಲೆ ನಡೆಯುವಂಥದ್ದು ಏನಿದ್ರು. ನಮ್ಮ ಬುಕ್ಸ್ ಅಲ್ಲಿ ಬರೆದಿದ್ದಾರೆ ಪ್ಲಾಸೆಬೋ ಇಫೆಕ್ಟ್ ಮತ್ತೆ ನೊಸೆಬೋ ಇಫೆಕ್ಟ್ ಅಂತ. ಪ್ಲಾಸೆಬೋ ಇಫೆಕ್ಟ್ ನನ್ನ ಅಜ್ಜ ಡಾಕ್ಟರ್ ಆಗಿದ್ರು. ಅವರು ಪೇಷಂಟ್ ಯಾರೋ ಬರ್ತಿದ್ರು ನೋವು ಅಂತ, ಅವರಿಗೊಂದು ಡಿಸ್ಟಿಲ್ ವಾಟರ್ ಲೋಡ್ ಮಾಡಿ ಇಂಜೆಕ್ಷನ್ ಕೊಟ್ಟರು ನೋವು ಕಡಿಮೆ ಆಯ್ತು ಅಂತ ಅವ್ರು ಹೋಗ್ತಿದ್ರು. ಅಂದ್ರೆ ಆ ನಂಬಿಕೆ ಅವ್ರಿಗೆ ಯಾಕೆಂದ್ರೆ ಅದು ಬರೀ ಇದು ಫಿಲಾಸಫಿ ಅಥವಾ ಸ್ಪಿರಿಚುವಾಲಿಟಿ ಅಲ್ಲ. ನಮ್ಮ ಬಾಡಿಯಲ್ಲಿ ಆ ನಂಬಿಕೆ, ಆ ಹಾರ್ಮೋನ್ಸ್ ಹಾಗೆ ಡೆವಲಪ್ ಆಗ್ತದೆ ನಮ್ಮ ಬಾಡಿಯಲ್ಲಿ. ನಾವು ನಂಬಿಕೆ ಇಟ್ಟಾಗ, ಒಳ್ಳೆ ಒಂದು ನಂಬಿಕೆ ಇಟ್ಟಾಗ ಅದೇ ರೀತಿ ಪರಿಣಾಮಗಳಾಗ್ತದೆ. ಸೊ ಏನೇ ನೋವು ಇದ್ರೂ ಬಾಡಿ ಅದನ್ನು ತಡೀತದೆ. ಈಗ ಏನಾಗಿದೆ ಉಲ್ಟಾ, ಜನರಿಗೆ ಡಾಕ್ಟರ್ ಮೇಲೆ ನಂಬಿಕೆ ಇಲ್ಲ. ಅವನು ದುಡ್ಡಿಗೋಸ್ಕರ ಮಾಡುದು ಅಥವಾ ಅವನಿಗೇನೋ ಅದರಿಂದ ಬೆನಿಫಿಟ್ ಉಂಟು, ಅವನ ಕಮಿಷನ್ ಉಂಟು, ಹಾಗಂದ್ರೆ ಇದೇ ಮನಸ್ಥಿತಿಯಿಂದ ಜನರು ಆಸ್ಪತ್ರೆಗೆ ಬರ್ತಾರೆ ಅಥವಾ ಬೈಕೊಂಡು ಹೋಗ್ತಾರೆ. ನಾವು ಎಷ್ಟೇ ನಾನು ಅದೇ ಅಜ್ಜನ ಪುಳ್ಳಿ, ನಮ್ಮ ಮೊಮ್ಮಗ ನಾನು ಎಷ್ಟೇ ದೊಡ್ಡ ಸ್ಟ್ರಾಂಗ್ ಸ್ಟಿರಾಯ್ಡ್ ಅಂದ್ರೆ ಮಿರಾಕಲ್ ಡ್ರಗ್. ಅದು ಏನನ್ನು ಸತ್ತವರನ್ನು ಒಂದ್ಸಲ ಬದುಕಿಸುವಂತ ಮದ್ದದು ಸ್ಟಿರಾಯ್ಡ್. ಅಂಥದ್ದು ಕೊಟ್ಟರು
ಗುಣ ಆಗುದಿಲ್ಲ. ಯಾಕೆಂದ್ರೆ ಅದು ಅವರ ಮೇಲೆ ಡಿಪೆಂಡ್. ಅದು ನನ್ನ ಮದ್ದಿನ ಮೇಲೆ ನಾನು 5 ಜನರಿಗೆ ಸೇಮ್ ಮದ್ದು ಕೊಡುದು, ಅದ್ರಲ್ಲಿ 3 ಜನಕ್ಕೆ ಗುಣ ಆಗ್ತದೆ, ಇಬ್ಬರಿಗೆ ಗುಣ ಆಗುದಿಲ್ಲ. ಯಾಕೆಂದ್ರೆ ಅವ್ರಿಗೆ ನಂಬಿಕೆ ಇಲ್ಲ. ನಾವು ಅವ್ರು ತಗೊಳ್ತಿರೋ ಮದ್ದಿನ ಮೇಲೆ ಅಥವಾ ನಾವು ಕೊಡ್ತಿರೋ ಮದ್ದಿನ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ. ಅವಾಗ ಹಾಗೆ ನೊಸೆಬೋ ಇಫೆಕ್ಟ್ ಅಂತ ಹೇಳ್ತಾರೆ. ನಮ್ಮ ಬಾಡಿಲಿ ಆ ರೀತಿ ಹಾರ್ಮೋನ್ಸ್ ರಿಲೀಸ್ ಆಗ್ತದೆ. ಸೊ ಎಷ್ಟು ಕೊಟ್ಟರು, ಸೊ ಮದ್ದು ಅಂತ ಹೇಳೋದು ಬರೀ ಡಾಕ್ಟರ್ ಮೇಲೆ, ಮದ್ದು ಕೊಡೋದು ಬರೀ ಡಾಕ್ಟರ್ ಮೇಲೆ ಡಿಪೆಂಡ್ ಆಗಿಲ್ಲ, ಅದು ಈಕ್ವಲಿ 50% ಪೇಷಂಟ್ಸ್ಗಳ ಮೇಲೆ ಡಿಪೆಂಡ್ ಆಗಿದೆ. ಸೊ ನಂಬಿಕೆ ಒಂದೇ ಒಂದು ವಿಷಯದಲ್ಲಿ ಡಾಕ್ಟರ್ ಪೇಷಂಟ್ ಮಧ್ಯೆ ಬರುವಂಥದ್ದು ಅಂದ್ರೆ ನಂಬಿಕೆ. ಆದಷ್ಟು ನಂಬಿಕೆಯನ್ನ ಚೆನ್ನಾಗಿಟ್ಟು ನಾವು ಡಾಕ್ಟರ್ ಮೇಲೆ ಅವರು ಹೇಳಿದಂತಹ ಸಲಹೆ ಸೂಚನೆಗಳನ್ನು ಪಾಲಿಸಿದ್ರೆ ಎಂತಹ ರೋಗಗಳನ್ನು ಇರ್ಬೋದು. ಈಗಲ ಕ್ಯಾನ್ಸರ್ ಅನ್ನ ನಾವು 4th ಸ್ಟೇಜ್ ಗುಣ ಮಾಡ್ತೇವೆ. ಅಡ್ವಾನ್ಸ್ 4th ಸ್ಟೇಜ್ ಕ್ಯಾನ್ಸರ್ ಅನ್ನು ಗುಣ ಮಾಡಿ ಅವ್ರನ್ನ ಕ್ಯೂರ್ ಮಾಡ್ತೇವೆ. ಸೊ ಏನೂ ಪಾಸಿಬಲ್, ಎಲ್ಲದಕ್ಕೂ ಈಗ 100% ಗುಣ ಇದೆ. ಅಷ್ಟು ನಮ್ಮ ಮೆಡಿಕಲ್ ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ. ಸೊ ಒಂದು ನಂಬಿಕೆಯಿಂದ ನಾವು ವರ್ತಿಸುವಂಥದ್ದು, ನಾವು ಏನೇ ಡಾಕ್ಟರ್ ಮಾಡಿದ್ರು ನಮ್ಮ ಒಳ್ಳೆಯದಕ್ಕೆ ಮಾಡ್ತಾರೆ ಅಂತ ತಿಳಿದುಕೊಂಡು ನಾವು ಅದನ್ನ ಚಾಚು ತಪ್ಪದೆ ಪಾಲಿಸಿದ್ರೆ ನಾವು ಎಲ್ಲದನ್ನು ಮೀರಿ ಉತ್ತಮ ಜೀವನವನ್ನು ನಡೆಸಬಹುದು ಅಂತ ಈ ಮೂಲಕ ಎಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆತ್ಮೀಯ ವೀಕ್ಷಕ ಬಂದರೆ ಬಹಳ ಒಂದು ಒಳ್ಳೆಯ ವಿಷಯ ಇದು. ನಂಬಿಕೆ ಎನ್ನುವುದು ಬಹಳ ಮುಖ್ಯ. ನಂಬಿಕೆ ಎಲ್ಲಿ ಇರ್ತದೆ ಅಂತ ಹೇಳಿದರೆ ನಮ್ಮಲ್ಲಿ ಯಾವಾಗಲೂ ಸಕಾರಾತ್ಮಕವಾದಂತಹ ಚಿಂತನೆಗಳು ಬೇಕಂತೆ. ಎಲ್ಲದಕ್ಕೂ ನಾವು ನೆಗೆಟಿವ್ ಆಗಿ ಅಂದರೆ ನಕಾರಾತ್ಮಕವಾಗಿ ಯೋಚಿಸಿದರೆ ಯಾವುದೂ ಸಾಧ್ಯ ಆಗುವುದಿಲ್ಲ. ಅಂತಹ ಸಕಾರಾತ್ಮಕವಾದಂತಹ ನಂಬಿಕೆ, ಡಾಕ್ಟರ್ ಕೊಟ್ಟದ್ದು ನಮ್ಮ ಒಳ್ಳೆಯದಕ್ಕೆ, ನಮಗೆ ಅದರಿಂದ ಖಂಡಿತವಾಗಿ ಒಳ್ಳೆಯದಾಗ್ತದೆ ಅನ್ನುವಂತಹ ಆ ಒಂದು ನಂಬಿಕೆ ಬೆಳೆದುಕೊಂಡ್ರೆ ಆ ನಂಬಿಕೆಯ ಪರಿಣಾಮವೇ ನಮ್ಮನ್ನು ಅರ್ಧದಷ್ಟು ಗುಣಪಡಿಸ್ತದೆ ಮತ್ತು ಉಳಿದದ್ದು ಡಾಕ್ಟರ್ ಮದ್ದು ನಮ್ಮನ್ನು ಗುಣಪಡಿಸ್ತದೆ. ಡಾಕ್ಟರ್ ಸಲಹೆ ಸೂಚನೆಗಳು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗಿರ್ತದೆ. ಯಾವುದಕ್ಕೂ ನಮ್ಮ ಇಚ್ಛಾಶಕ್ತಿ ದೃಢವಾಗಿರಬೇಕು. ಯಾವುದೇ ರೋಗ, ಅದು ಕೇವಲ ಮಧುಮೇಹ ಅಂತ ಹೇಳಿ ಅಲ್ಲ, ಯಾವುದೇ ರೋಗ ಬಂದರೂ ನಮ್ಮ ಇಚ್ಛಾಶಕ್ತಿ ಇದ್ದರೆ ನಾವು ಖಂಡಿತವಾಗಿಯೂ ಎಷ್ಟು ಕಾಲ ಬದುಕಲಿಕ್ಕೆ ಸಾಧ್ಯ ಇದೆ, ಅದು 100ಕ್ಕೆ 100 ವರ್ಷ ಅಂತ ಹೇಳಿದರೂ ಸಾಧ್ಯ ಇದೆ ಬದುಕಲಿಕ್ಕೆ ಅಂತ ಹೇಳಿಕೊಂಡು ಆ ಇಚ್ಛಾಶಕ್ತಿ, ಆ ಸಕಾರಾತ್ಮಕವಾದಂತಹ ಚಿಂತನೆಗಳು, ಅದಕ್ಕೆ ಬೇಕಾದಂತಹ ಆಹಾರ ಪದ್ಧತಿಗಳು, ನಮ್ಮ ಜೀವನ ಶೈಲಿಗಳನ್ನು ನಾವು ಅಳವಡಿಸಿಕೊಳ್ಳೋಣ ಜೀವನದಲ್ಲಿ. ಅದರ ಮೂಲಕವಾಗಿ ಈ ವಿಶ್ವ ಮಧುಮೇಹಿಗಳ ದಿನ ಅಂತ ಇದೆ, ಈ ಮಧುಮೇಹಿಗಳ ದಿನಾಚರಣೆಯ ಸಂದರ್ಭದಲ್ಲಿ ಈ ಮಧುಮೇಹ ರೋಗದ ಬಗ್ಗೆ ಈ ಒಳ್ಳೆಯ ಮಾಹಿತಿಗಳನ್ನು ತಿಳ್ಕೊಳ್ಳಿ. ಆ ತಿಳ್ಕೊಳ್ಳುವ ಮೂಲಕವಾಗಿ ನಮ್ಮ ಜೀವನದಲ್ಲಿ ನಾವು ಬದಲಾವಣೆಯನ್ನು ತರೋಣ. ನಮ್ಮ ಮುಂದಿನ ಬದುಕು ಎಲ್ಲರಿಗೂ ಸುಗಮವಾಗಿರಲಿ, ಎಲ್ಲರೂ ಆರೋಗ್ಯವಂತರಾಗಿ ಬದುಕುವಂತಾಗಲಿ, ಸಮಾಜಕ್ಕೆ ಆರೋಗ್ಯ ಸಿಗಲಿ ಅಂತ ಹೇಳಿಕೊಳ್ಳುತ್ತಾ ಎಲ್ಲರಿಗೂ ಶುಭವನ್ನು ಹಾರೈಸ್ತಾ ಈ ಮಾತುಕತೆಯಲ್ಲಿ ನಮ್ಮೊಂದಿಗೆ ಇಂದು ಸಹಕರಿಸಿದಂತಹ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಮತ್ತು ಡಾಕ್ಟರ್ ಕಿಶನ್ ರಾವ್ ಬಾಳಿಲ ಇಬ್ಬರಿಗೂ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ, ಹೊಸಕುರಲ್ ಬಳಗದ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಂದನೆಗಳು. ನಮಸ್ಕಾರ. ಧನ್ಯವಾದಗಳು.